Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ನಮಸ್ತೆ ವೀಕ್ಷಕರೇ, ಸಿದ್ಧಾಸ್ ಅರ್ಪಿಸುವ ಕರೆಂಟ್ ಅಫೇರ್ಸ್ನಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಬನ್ನಿ, ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಏನಿದು ತಬ್ಸುಮಾ ಪ್ರಕರಣ ಅಂತಕ್ಕಂಥ ಒಂದು ವಂಚನೆಯ ಆರೋಪವನ್ನು ಎದುರಿಸ್ತಿರುವ ಈ ಒಂದು ಪ್ರಕರಣವನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಪ್ರಕರಣದ ಬಗ್ಗೆ ಸಾಕಷ್ಟು ವಿವರಗಳನ್ನು ಇಲ್ಲಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಸಾಕಷ್ಟು ಗಣ್ಯರು ನಡೆದಿದ್ದಾರೆ. ಅವ್ರನ್ನ ನಾನು ಮೊದಲಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಂಡು ಪ್ರಕರಣ ಏನಿದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡುವ. ಮೊದಲಿಗೆ ನಮ್ಮೊಟ್ಟಿಗಿದ್ದಾರೆ ಅಣ್ಣಪ್ಪ ಕುಲಾಲ್ ಅವರು, ಪ್ರಧಾನ ಸಂಚಾಲಕರು, ಜಯ ಕರ್ನಾಟಕ ಸಂಘಟನೆ ಉಡುಪಿ. ಅವ್ರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡ್ತೇನೆ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಹಾಗೆ ನಮ್ಮೊಟ್ಟಿಗಿದ್ದಾರೆ ಮೊಹಮ್ಮದ್ ಹನೀಫ್ ಕರಂಬಳ್ಳಿ ಅವರು. ಇವರು ಕೂಡ ಸಮಾಜ ಸೇವಕರು. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನ ನೀಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಹಾಗೆ ಈ ಒಂದು ತಬ್ಸುಮಾ ಪ್ರಕರಣದಲ್ಲಿ ವಂಚಿತರಾದ ಒಬ್ಬರು ಮಹಿಳೆಯರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡ್ತಾರೆ. ಮೇಡಮ್ ನಮಸ್ತೆ. ಎಸ್, ಏನು ಇವತ್ತು ಸಾಲವನ್ನು ದೊರಕಿಸುವುದಾಗಿ ವಂಚಿಸಿದ ತಬ್ಸುಮಾ ಪ್ರಕರಣ ಹೆಚ್ಚು ಈಗ ಪ್ರಸ್ತುತ ವಿಚಾರ ಸಂತೆಯಲ್ಲಿ ತೊಡಗಿದೆ. ಹಾಗಾದರೆ ಅಲ್ಪಸಂಖ್ಯಾತರ ಕಲ್ಯಾಣ ನಿಗಮದಿಂದ ಸಾಲವನ್ನು ದೊರಕಿಸುವ ಆಮಿಷವನ್ನು ನೀಡಿ ವಂಚನೆಯನ್ನು ಮಾಡಿದ ತಬ್ಸುಮಾ ಪ್ರಕರಣ ದಿನದಿಂದ ದಿನಕ್ಕೆ ವಂಚನೆಗೆ ಒಳಗಾದವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಪ್ರಕರಣದ ಓರ್ವ ಆರೋಪಿಯನ್ನು ಈಗಾಗಲೇ ಬಂಧಿಸಲಾಗಿದ್ದು, ಪ್ರಮುಖ ಆರೋಪವನ್ನು ಹೊತ್ತಿರುವ ತಬ್ಸುಮಾ ಅವರು ತಲೆಯನ್ನು ಮರೆಸಿಕೊಂಡಿದ್ದಾರೆ. ಜೊತೆಗೆ ಮೋಸಕ್ಕೊಳಗಾದವರ ಸಂಖ್ಯೆ 20ಕ್ಕೂ ಹೆಚ್ಚಾಗಿದೆ. 7 ಲಕ್ಷಕ್ಕೂ ಹೆಚ್ಚು ಹಣವನ್ನು ಈ ವಂಚಿಸಿದ್ದಾರೆ ಎಂದು ನ್ಯಾಯಾಲಯದಲ್ಲಿ ಪ್ರಕರಣ ಈಗಾಗಲೇ ದಾಖಲಾಗಿದೆ. ಹಾಗಾದರೆ ಅಬ್ದುಲ್ ಹಮೀದ್ ಅವರು ತಿಳಿಸುವ ಪ್ರಕಾರ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಉದ್ಯೋಗ ನೀಡುವುದಾಗಿ ಮತ್ತಿತರೆ ಸೌಲಭ್ಯಗಳನ್ನು ಕೊಡಿಸುವುದಾಗಿ ವಂಚನೆಯನ್ನು ಮಾಡಿದರು ಅಂತಕ್ಕಂಥ ಆರೋಪದ ಕುರಿತಂತೆ ಇವತ್ತಿನ ಈ ಪ್ರಕರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಬನ್ನಿ, ಈಗ ಈ ಪ್ರಕರಣ ಏನಿದೆ ಅಂತದ್ರ ಬಗ್ಗೆ ಆರಂಭ ಮಾಡೋಣ. ಸರ್ ಅಣ್ಣಪ್ಪ ಕುಲಾಲ್ ಅವರೇ ಹೇಳಿ ಸರ್. ಇದು ಸುಮಾರು ದಿವಸಗಳಿಂದ ತಬ್ಸುಮಾ ಅವರು ಅಥವಾ ಅವರ ಏನು ಒಂದು ಬಳಗ ಇದೆ, ಅವರಿಂದ ಈ ರೀತಿಯಾಗಿ ಸಾರ್ವಜನಿಕರಲ್ಲಿ ಸಾಕಷ್ಟು ಆಮಿಷಗಳನ್ನು ನೀಡಿ ವಂಚನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಂತಕ್ಕಂಥ. ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಅಥವಾ ಈ ಬಗ್ಗೆ ಸ್ಪಷ್ಟವಾಗಿ ಯಾವಾಗ ನಿಮಗೆ ಇದು ವಂಚನೆ ಆಗ್ತಾ ಇದೆ ಅಂತ ಕಂಡು ಬಂತು? ನೋಡಿ, ನಮಗೆ ಸಾಧಾರಣ ಒಂದು ನಮ್ಮ ಸಂಘಟನೆ ಗಮನಕ್ಕೆ ಸಾಧಾರಣ 1-1.5 ತಿಂಗಳಿಂದ ಈಚೆಗೆ, ಸರಿಯಾದ ನಿಗದಿತ ಸಮಯ ನಾನು ಹೇಳ್ತಾ ಇಲ್ಲ, 1-1.5 ತಿಂಗಳ ಈಚೆಗೆ ತಬ್ಸುಮಾ ಅನ್ನುವ ಒಂದು ಮಹಿಳೆ ಅಲ್ಪಸಂಖ್ಯಾತರ ನಿಧಿಯಿಂದ ನಿಮಗೆ ಎಲ್ಲ ನಾನು ಮೂಲಭೂತ ಸೌಕರ್ಯಗಳನ್ನು ಅಲ್ಪಸಂಖ್ಯಾತ ನಿಧಿಯಿಂದ ನಿಮಗೆ ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿಯನ್ನು ನಾನು ನೀಡ್ತೇನೆ, ಕೊಡಿಸ್ತೇನೆ. ಅಲ್ಲಿ ನನಗೆ ಬೇಕಾದ ಅಧಿಕಾರಿಗಳು ನನಗೆ ಇಲಾಖೆಯಲ್ಲಿ, ರಾಜ್ಯ ಸರ್ಕಾರದಲ್ಲಿ ಎಲ್ಲ ನನ್ನ ಪರಿಚಯದಲ್ಲಿದ್ದಾರೆ. ಅವ್ರನ್ನೆಲ್ಲ ಸಂಪರ್ಕ ಮಾಡಿ ನಿಮಗೆ ನಾನು ದುಡ್ಡು ಕೊಡಿಸ್ತೇನೆ. ನೀವು ನಾನು ಹಣ ಕೊಡಿಸ್ಬೇಕಿದ್ರೆ ನೀವು ನನಗೆ ನನ್ನ ಇದಕ್ಕೆ ಸ್ವಲ್ಪ ನೀವು ಮೊದಲಾಗಿ ಹಣ ಹಾಕಬೇಕು, ನಮಗೆ ಓಡಾಡೋದಕ್ಕೆ ಖರ್ಚಿಗೆ ಇದಕ್ಕೆಲ್ಲ ಬೇಕು, ಸ್ವಲ್ಪ ಹಣ ಕೊಡಬೇಕು ನಮಗಂತ ಈ ರೀತಿ ಎಲ್ಲ ಒಂದು ಜನರನ್ನು ವಂಚಿಸಿ ಮೋಸ ಮಾಡಿದ್ದು. ಜನರು ಏನು ಮಾಡಿದ್ದಾರೆ, ಒಂದೇ ರೀತಿಯಲ್ಲಿ ಆಲೋಚನೆ ಮಾಡಿ ನೋಡುವಾಗ ನಮ್ಮ ಸಮುದಾಯದ ಮಹಿಳೆ ಇವ್ರು ಏನು ತಿಳ್ಕೊಂಡ್ರು, ಹೆಚ್ಚಿನ ಮೋಸ ಹೋದವರು ಅವರ ಸಮುದಾಯದ ಮಹಿಳೆಯರೇ ಬಿಟ್ಟರೆ ಇಲ್ಲಿ ಹೊರಗಿನ ಸಮುದಾಯದವರು ಸ್ವಲ್ಪ ಕಡಿಮೆನೆ. ಎಲ್ಲ ಕಡೆ, ಇಲ್ಲಿಂದ ಎಲ್ಲ ಕಡೆ ಇದು ನಮ್ಮ ಜಯ ಕರ್ನಾಟಕ ಜಿಲ್ಲಾ ಪದಾಧಿಕಾರಿ, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಇವರು ನಮ್ಮ ಸಹಜಿ ಅವರು ಮತ್ತು ಇವರು ಇನ್ನು ಏನಂತಾರೆ ಮೊಹಮ್ಮದ್ ಹನೀಫ್ ಅವರು ಮತ್ತೆ ಇನ್ನೊಂದು 5-6 ಜನ, ಇದರಲ್ಲಿ ಎಲ್ಲ ಮುಸಲ್ಮಾನರು ಬಾಂಧವರೆಲ್ಲ ಸೇರಿ ನಮ್ಮ ಜಯ ಕನ್ನಡ ಸಂಘಟನೆಗೆ, ನೋಡಿ ಸ್ವಾಮಿ ನಮಗೊಂದು ಅನ್ಯಾಯ ಆಗಿದೆ ಉಡುಪಿ ಜಿಲ್ಲೆಯಲ್ಲಿ, ತಬ್ಸುಮ್ ಅನ್ನೋ ಮಹಿಳೆಯವಳು ನಮಗೆ ಈ ರೀತಿ ಮೋಸ ಮಾಡ್ತಾಳೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೂ ನಮ್ಮ ಬಹಳಷ್ಟು ಮಹಿಳೆಯರು ಮೋಸ ಹೋಗಿದ್ದಾರೆ. ಅವ್ರಿಗೆ ಯಾರು ಆದರೂ ಒಂದು ಸ್ವಲ್ಪ ಬೆಂಬಲ, ಸ್ವಲ್ಪ ಸಹಾಯ ಮಾಡಬೇಕು. ನೀವು ನಿಮ್ಮ ಜಯ ಕರ್ನಾಟಕ ಜಿಲ್ಲಾ ಸಂಘಟನೆಯ, ಜಯ ಕರ್ನಾಟಕ ಸಂಘಟನೆಯ ಬಗ್ಗೆ ನಾವು ನಿಮ್ಮ ಬಗ್ಗೆ 7 ತಿಂಗಳಿಂದ ನಾವು 7 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಸರಿಯಾದ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀರಿ, ನ್ಯಾಯದ ಪರ ನೀವು ಕೆಲಸ ಮಾಡ್ತೀರಿ, ಒಳ್ಳೊಳ್ಳೆ ವಿಚಾರಗಳನ್ನು ನೀವು ಬಗೆಹರಿಸಿ ಕೊಟ್ಟಿದ್ದೀರಿ. ಇದು ಒಂದು ಸರಿಯಾದ ವಿಷಯ ಸರ್, ನಮಗೆ ಮೋಸ ಆಗಿದೆ, ಇದಕ್ಕೊಂದು ನ್ಯಾಯ ಕೊಡಿಸಿ ನಮಗೆ ಅಂತ ಹೇಳಿ ನಮ್ಮಲ್ಲಿ ಅಳಲನ್ನು ತೋಡಿಕೊಂಡಾಗ ಎಸ್. ಆದ್ರೆ ಈಗ ನಿಮ್ಮ ಜಯ ಕರ್ನಾಟಕಕ್ಕಾಗಿರ್ಬೋದು, ಅಧಿಕಾರಿಗಳು ಅಥವಾ ಈ ಇಲಾಖೆಗಳು ಮತ್ತೆ ಈ ತಬ್ಸುಮಾ ಅವರು ಯಾವ ರೀತಿಯಾದಂತ ಲಿಂಕ್ ಇದೆ ಅಥವಾ ಇಲಾಖೆಗಳಿಗೆ ತಬ್ಸುಮಾ ಅವರಿಗೆ, ಜೊತೆಗೆ ಇವರು ಯಾರು, ತಬ್ಸುಮಾ ಅನ್ನೋ ವ್ಯಕ್ತಿ ಯಾರು ಅಂತಕ್ಕಂಥದ್ದು ನೋಡಿ. ತಬ್ಸುಮಾ ಅನ್ನುವ ವ್ಯಕ್ತಿ ಉಡುಪಿ, ತಬ್ಸುಮಾ ಅನ್ನೋ ವ್ಯಕ್ತಿ ಆಕ್ಚುಲಿ ಅವಳು ಶಿವಮೊಗ್ಗದ ಒಂದು ಹುಡುಗಿ,
ಈ ಸಾಧಾರಣ ಒಂದು 4 ವರ್ಷದಿಂದ ಕೆಳಗೆ ಎಲ್ಲಿದ್ಲು ಅಂತ ಹೇಳಿದ್ರೆ ನಮ್ಮ ಸಂತೋಷ್ ನಗರದಲ್ಲಿ ವಾಸವಾಗಿದ್ಲು ಬಾಡಿಗೆ ಮನೆಯಲ್ಲಿ. ಈ ಬಾಡಿಗೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ರೇಷನ್ ಕಾರ್ಡ್, ವೋಟರ್ ಐಡಿ ಅದೇ ಇದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಬಲ್ಜೆ ಅನ್ನೋ ಪ್ರದೇಶಕ್ಕೆ ಶಿಫ್ಟ್ ಆದ್ರು. ಬಲ್ಜೆ ಅನ್ನೋ ಪ್ರದೇಶಕ್ಕೆ ಶಿಫ್ಟ್ ಆಗುವಾಗ ಅದಕ್ಕಿಂತ ಮೊದಲೇ ನಮ್ಮ 2ನೇ ಆರೋಪಿ ಆದಂತ ಅನ್ವರ್ ಇದ್ದಾರೆ ನೋಡಿ. ಈ ಅನ್ವರ್ ಅವರಿಗೆ ಅವರದ್ದು ಇದಾಯ್ತು, ಕಾಂಟ್ಯಾಕ್ಟ್ ಆಗಿ ಅಲ್ಲೇ ಅನ್ವರ್ ಮನೆಯಲ್ಲೇ ಅವರು ಅಣ್ಣಗಿನ್ನ ಮಾಡ್ಕೊಂಡು ಅವರಿಗೆ ಕುಕಿಂಗ್ ಕೆಲಸ ಮಾಡ್ಕೊಂಡಿದ್ದು. ಅನ್ವರ್ ಜಾತಕ ಏನಂತ ಹೇಳಿದ್ರೆ ಅವ್ರು ಹೀಗೆ ಮದುವೆ ಆಗೋದು, ಅಲ್ಲಿ ಇಟ್ಕೊಳ್ಳೋದು, ಮತ್ತೆ ಬೇರೆಯವ್ರನ್ನ ಕಳಿಸೋದು, ಆ ತರ ಎಲ್ಲ ದಂಧ ಮಾಡ್ತಾ ಇರ್ತಾರೆ ಅವರು ಅನ್ವರ್ ಅವರು. ಹಾಗಾಗಿ ನಾವು ಅದ್ರ ಬಗ್ಗೆ ಚರ್ಚಿಸೋಕ್ಕಿಂತ ಮೊದಲು ನಮ್ಮ ಮಹಿಳೆಯರಿಗೆ ಏನು ಅನ್ಯಾಯ ಆಗಿದೆ ಇಲ್ಲಿ ಅದು ಮೇನ್. ಮುಖ್ಯವಾಗಿ ನಮ್ಮ ಮಹಿಳೆಯರು, ನಾನು ಒಂದು 10 ಸಂಘಗಳ ಸಂಸ್ಥಾಪಕ ನಿರ್ದೇಶಕ. ಸಂಘ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಮಹಿಳಾ ಸಂಘ ಇದೆ ನಮ್ದು. ಒಂದೊಂದು ಸಂಘದಲ್ಲಿ 10ರಿಂದ 20 ಜನ ಇದ್ದಾರೆ. ಅದರಲ್ಲಿ ಏನು ಸವಲತ್ತುಗಳು ಸಿಗ್ತದೆ, ಒಂದು ಮಹಿಳಾ ಸಮಾಜ ಕಟ್ಟಿದ್ರೆ, ಮಹಿಳಾ ಸಂಘ ಕಟ್ಟಿದ್ರೆ ಅದಕ್ಕೆ ಒಬ್ಬರಿಗೆ 10,000 ಅಂದ್ರೆ ಒಂದು ಸಂಘದಲ್ಲಿ 20 ಜನ ಇದ್ರೆ 2 ಲಕ್ಷ ರೂಪಾಯಿ ಸಿಗ್ತದೆ. ಈ 2 ಲಕ್ಷದಲ್ಲಿ 10,000 ಒಬ್ಬೊಬ್ಬರಿಗೆ ಹಂಚಬಹುದು. ಈ ಹಂಚಿ ಆದ್ರೆ 5,000 ಸರ್ಕಾರದಿಂದ ಫ್ರೀ ಇದೆ, 5,000 ರೂಪಾಯಿ ಫ್ರೀ ಇದೆ. ಮತ್ತೆ 5,000 ರೂಪಾಯಿ 4% ಬಡ್ಡಿಯಲ್ಲಿ ಕಟ್ಟಬೇಕು. ಅದು ನಮ್ಮ ಮುಸ್ಲಿಂ ಹೆಂಗಸರಾಗ್ಲಿ, ಮುಸ್ಲಿಂ ಹೆಂಗಸರಾಗ್ಲಿ, ಕ್ರಿಶ್ಚಿಯನ್ ಹೆಂಗಸರಾಗ್ಲಿ, ಇದು 2 ಮೈನಾರಿಟಿಗೆ ಸಂಬಂಧಪಟ್ಟ ಅವ್ರಿಗೆ ಸಿಗ್ತದೆ. ಇನ್ನು ಶ್ರಮಶಕ್ತಿ ವೈಯಕ್ತಿಕ ಸಾಲ ಶ್ರಮಶಕ್ತಿ ಅಂತ ಇದೆ, ಈ ರೀತಿಯ ಸೌಲಭ್ಯಗಳನ್ನು ಶ್ರಮಶಕ್ತಿ ಅಂತ ಇದೆ. ಈ ಶ್ರಮಶಕ್ತಿಯಲ್ಲಿ 20,000 ರೂಪಾಯಿ ಒಬ್ಬೊಬ್ಬರಿಗೆ ಮುಸ್ಲಿಂ ಅವರಿಗೆ ಸಿಗ್ತದೆ, ಕ್ರಿಶ್ಚಿಯನ್ ಅವರಿಗೆ 25,000 ರೂಪಾಯಿ ಸಿಗ್ತದೆ. ಹಾಗೆ 25% ಅದರಲ್ಲಿ ಸಬ್ಸಿಡಿ ಇದೆ, ಬಾಕಿ ಇದೆಲ್ಲ ಕಟ್ಟಬೇಕು. ಮತ್ತೆ ಅದನ್ನು ಬಿಟ್ರೆ ಯಾವುದೇ ಒಂದು ಸೌಲಭ್ಯ ಅಧಿಕವಾದದ್ದು ಯಾವುದು ಇಲ್ಲ. ಬೈ ಚಾನ್ಸ್ ಒಂದು 5 ಲಕ್ಷದವರೆಗದ್ದು ಒಂದಿದೆ, ಅದು ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ಕೆಲವು ಲೀಗಲಿಟೀಸ್ ಇದೆ. ಲೀಗಲಿಟೀಸ್ ಅಂತ ಹೇಳಿದ್ರೆ ಬ್ಯಾಂಕ್ನವರು 75% ಕೊಡ್ಬೇಕು. ಈಗ 5 ಲಕ್ಷ ಲೋನ್ ತೆಗೆಯುವುದಾದ್ರೆ 75% ಅಂದ್ರೆ 3,75,000 ರೂಪಾಯಿಯನ್ನು ಬ್ಯಾಂಕಿನವರು ಕೊಡಬೇಕು. ಯಾರಿಗೆ? ಇವರಿಗೆ. ಅದು ಬ್ಯಾಂಕಿನ ಫಸ್ಟಿಗೆ ಯಾವುದೇ ಅರ್ಜಿ ಸಲ್ಲಿಸುವುದು ಸೀದಾ ನಮ್ಮ ಅಲ್ಪಸಂಖ್ಯಾತ ನಿಗಮ ಮಂಡಳಿಗೆ ಅರ್ಜಿ ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸುವಾಗ ಹೇಳ್ತಾರೆ 3,75,000 ಬ್ಯಾಂಕಿನವರು ಕೊಡಲು ಒಪ್ಪಿದ್ದಾರೆ ನಮ್ಗೆ ಅಂತ. ಆದ್ರೂ ಡೈರೆಕ್ಟ್ ಆಗಿ ಕೊಡುವುದಿಲ್ಲ ಸರ್ಕಾರ. ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಲೆಟರ್ ಮುಖಾಂತರ ಕೇಳ್ತದೆ, ನಾವು 1,25,000 ಈ ಪಾರ್ಟಿಗೆ ಕೊಡ್ಲಿಕ್ಕೆ ತಯಾರಿದ್ದೇವೆ, ನೀವೇನಾದರೂ ಕೊಡ್ಲಿಕ್ಕೆ ತಯಾರಿದ್ದೀರೋ ಅಂತ ಕೇಳಿ ಒಂದು ಲೆಟರ್ ಬರೀತದೆ. ಆ ಲೆಟರ್ಗೆ ಎಸ್ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಮಾತ್ರ ಅದು 5 ಲಕ್ಷ ಸಿಗ್ತದೆ. ಬಟ್ ಒಂದು ಕಂಡೀಷನ್ ಇದೆ ಅದರಲ್ಲಿ. ಏನಂತ ಹೇಳಿದ್ರೆ ಈ 5 ಲಕ್ಷ ಸಿಗುವಾಗ ನಮ್ಮ ಈ ಸರ್ಕಾರದ ಲೆಕ್ಕದಲ್ಲಿ ನಗರವಾಸಿಗಳಿಗೆ 1,03,000 ಒಳಗಿನ ಆದಾಯ ಇರಬೇಕು ಇಯರ್ಲಿ, ವರ್ಷಕ್ಕೆ. ಗ್ರಾಮಾಂತರದವರೆಗೆ 81,000 ಒಳಗೆ ಇರಬೇಕು. ಇದೇ 81,000 ಮತ್ತು 1,03,000 ಒಳಗಿನ ಇದಕ್ಕೆ ಬ್ಯಾಂಕಿನವರಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ರಿಕವರಿಂಗ್ ಮೇನ್ ಇರುವುದು. ಅವರಿಗೆ ಏನಂದ್ರೆ ರಿಕವರಿಂಗ್ ಹೇಗೆ ಆಗತ್ತೆ ಅಂತ. ಹಾಗಾಗಿ 1,03,000ಕ್ಕೆ ರಿಕವರಿಂಗ್ ಮಾಡುವ ಅವರಿಗೆ ಯಾವುದೇ ಇರುವುದಿಲ್ಲ. ಒಂದು ವೇಳೆ ಮಸ್ಟ್ ಕೇಳ್ತದೆ 1,03,000 ಅವರಿಗೆ ಆದಾಯ ಇರುವುದು, ನೀವು ಯಾಕೆ ಕೊಟ್ಟಿದ್ದೀರಾ ಅಂತ ಸರ್ಕಾರವೇ ಮತ್ತೆ ಕೇಳ್ತದೆ, ನೀವು ಯಾಕೆ ಕೊಟ್ರಿ, ನಾವು ನಿಮ್ಮ ಹತ್ರ ಕೇಳಿದ್ದೇವೆ. ಅದಕ್ಕೋಸ್ಕರ ನಾನೇನ್ ಹೇಳ್ತೇನೆ, ಆ ತರದ ಒಂದು ಸ್ಕೀಮೇ ಇಲ್ಲ. ಆ ಸ್ಕೀಮ್ ಇಲ್ಲದೇ ಇರುವಂತ ಒಂದು ಸ್ಕೀಮನ್ನು ಈ ಹುಡುಗಿ ನೋಡಿ, ಇದ್ರಲ್ಲಿ ಒಂದು ಪ್ರಕರಣ ಇದೆ ನೋಡಿ. ಇದು ಒಂದು ಫೋಟೋ ಏನಿದೆ, ಈ ಫೋಟೋ ಈ ಹುಡುಗ ಇದು ಕೊಡ್ತಾ ಇದ್ದಾನೆ ಅವರಿಗೆ. ಏನಂತ ಹೇಳಿದ್ರೆ ನನಗೆ ಒಂದು ನೌಕರಿ ಕೊಡಿಸಿ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಈ ನೌಕರಿ ಅವನಿಗೇನು, ಕೆನರಾ ಕಾಲೇಜಲ್ಲಿ ನಾನು ನೌಕರಿ ತೆಗೆದು ಕೊಡ್ತೇನೆ, ಅದು ನಮ್ಮ ಸರ್ಕಾರದ ದೊಡ್ಡ ಕಾಲೇಜು, ಅದು ಕೆನರಾ ಕಾಲೇಜ್ ಪ್ರೈವೇಟ್ ಆಗಿರೋದು ಸ್ವಾಮಿ ಅದು. ಆದ್ರೆ ಅವನು ಹೇಳ್ತಾನೆ, ಆದ್ರೆ ಅವನಿಗೆ ಅಷ್ಟು ತಿಳುವಳಿಕೆ ಇಲ್ಲ ಪಾಪ. ಅವನಿಗೆ ಊರಲ್ಲಿದ್ದಾನೆ ಆ ಹುಡುಗ, ಇಲ್ಲಿಲ್ಲ. ಇದನ್ನು ಕೊಡುವಾಗ ಇವನು ಹಣ ಮತ್ತು ಅವನ ದಾಖಲೆಗಳನ್ನು ಅವಳಿಗೆ ಕೊಡ್ತಾ ಇದ್ದಾನೆ, ಆ ಹುಡುಗಿಗೆ ಕೊಡುವಾಗ ಈ ಫೋಟೋ ಯಾಕೆ ಕ್ಲಿಕ್ಕಿಸಿದ ಅಂದ್ರೆ ನಮಗೆ ಒಂದು ಪ್ರೂಫಿಗೋಸ್ಕರ ಇರ್ಲಿ, ನಮ್ಗೆ ಒಂದು ಗ್ಯಾರಂಟಿಗೋಸ್ಕರ ಇರ್ಲಿ ಅಂತ ಪ್ರೂಫ್ ಇದ್ದ. ಇದನ್ನು ನೋಡಿ, ಇದನ್ನು ತಗೊಂಡುಕೊಂಡ ಈ ಸಬ್ಸುಮ್ ಅಂತ ಹುಡುಗಿ ಇದನ್ನು ತಗೊಂಡೋಗಿ 19/2/2016 ಉದಯವಾಣಿ ಪತ್ರಿಕೆ, ಅದು ನಮ್ಮ ಪ್ರತಿಷ್ಠಿತ ಪತ್ರಿಕೆ, ಉದಯವಾಣಿ ಪತ್ರಿಕೆ ಅಂತ ಹೇಳಿದ್ರೆ ಪ್ರತಿಷ್ಠಿತ ಪತ್ರಿಕೆ, ಆ ಪತ್ರಿಕೆಯಲ್ಲಿ ಮುದ್ರಿತ ಮಾಡಿದ್ರು. ಆ ಮುದ್ರಿತದಲ್ಲಿ ಮಾಡಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ತುಂಬಾ ಒಂದು 25 ಜನರ ಹೆಸರು ಕೊಟ್ಟಿದ್ದಾರೆ. ಈ ಹೆಸರು ಇವರಿಗೆಲ್ಲ ನಾನು 5 ಲಕ್ಷ, ಪ್ರತಿಯೊಬ್ಬರಿಗೆ 5 ಲಕ್ಷದಂತೆ, ಕೆಲವರಿಗೆ 25 ಲಕ್ಷದಂತೆ ನಾನು ತೆಗೆಸಿಕೊಟ್ಟಿದ್ದೇನೆ, ಇದರಲ್ಲಿ ಶ್ರಮ ವಹಿಸಿದ್ದಾರೆ ಇವರು ಅಂತ ಪೇಪರ್ನವರು ಬರೀತಾರೆ. ಇವರು ಶ್ರಮ ವಹಿಸಿದ್ದಾರೆ ಅಂತ. ಆಕ್ಚುಲಿ ವಿಷಯ ಆದದ್ದು ಇದು. ಅನ್ನೋರವ್ರೆ ಒಂದು ನಿಮಿಷ ನೋಡಿ,
ನಿಜವಾಗಿ ಉದಯವಾಣಿಯವರು ನಾವು ಅವ್ರ ಹತ್ರ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದಾಗ ಉದಯವಾಣಿ ಪತ್ರಿಕೆಯವರ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ನೋಡಿ ಸ್ವಾಮಿ, ನೀವು ಇಷ್ಟು ದೊಡ್ಡ ವಿಚಾರಗಳನ್ನು ನೀವು ಒಂದು ಬರೆಯುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡಿ ಆಲೋಚನೆ ಮಾಡಿ ಒಂದು ಬರಿಬೇಕಿತ್ತು. ಅವಳು ಇಲ್ಲ, ಇದು ಸತ್ಯತೆ, ನಾನು ಬಂದು ಬಹಳಷ್ಟು ಅವಳು ಅಲ್ಲಿ ಕೆಲವು ಬಾರಿ ಏನಾಗ್ತದೆ ಅಂದ್ರೆ ಒತ್ತಡ ಹಾಕಿದಾಗ ಅವಳು ಏನು ಮಾಡಿದ್ರು, ಅವರು ಉದಯವಾಣಿಯವರು, ಹೌದು ಇವಳು ಏನು ಸರ್ಕಾರದ ಎಲ್ಲ ಸಂಪರ್ಕ ಇದೆ, MLA MP ಎಲ್ಲ ಸಂಪರ್ಕ ನನಗಿದೆ, ಅದರಿಂದ ನಿಮಗೆ ಸರ್ಕಾರದ ಏನು ಅಲ್ಪಸಂಖ್ಯಾತ ನಿಧಿಯಿಂದ ಏನು ಬರ್ತದೆ ಅದನ್ನು ನಿಮ್ಮ ನೇರವಾಗಿ ನಾನು ಮುಟ್ಟಿಸ್ತೇನೆ, ಅಷ್ಟು ಪವರ್ ನನಗಿದೆ ಅನ್ನೋದನ್ನ ಒಂದು ಮಾತನ್ನು ಹೇಳಿದ್ರು. ಅದಕ್ಕೆ ಉದಯವಾಣಿಯವರು 3-4 ಸಲ ಆಗುದಿಲ್ಲ ಅಂತ ಹೇಳಿದ್ರು, ಪುನಃ ಒತ್ತಡ ಹಾಕಿ, ಇಲ್ಲ ಸರ್ ನಾವು ಸತ್ಯ ಇದು ನೀವು ಹಾಕ್ಲೇಬೇಕು ಅನ್ನೋ ಒಂದು ಒತ್ತಡ ಹಾಕಿದ್ರು. ಅದಕ್ಕೆ ಅವರು ಬರೆದ್ರು. ಇನ್ನೊಂದು ವಿಚಾರ, ಒಂದು ನಿಮಿಷ, ಇನ್ನೊಂದು ವಿಚಾರ ಏನಂದ್ರೆ, ಜಯ ಕರ್ನಾಟಕ ಸಂಘಟನೆ ಈ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅಂತ ಎಲ್ಲ ಮಾಧ್ಯಮ, ಉಡುಪಿ ಜಿಲ್ಲೆಯವರಿಗೆ ಮಾಧ್ಯಮ ಚಾನಲ್ ಅವರಿಗೆ ಗೊತ್ತಿದೆ. ಈ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘಟನೆ ಯಾವ ರೀತಿ, ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪರವರು ನೇತೃತ್ವದ ಸಂಘಟನೆ ಇದು. ಇಲ್ಲಿ ನಾವು ಯಾವುದೇ ವಂಚನೆ ಮೋಸಗೊಳಗಾದವರು ಯಾರನ್ನೂ ಬಿಟ್ಟಿರಲಿಲ್ಲ. ನೋಡಿ, ತಪ್ಸುಮ್ ಅನ್ನುವ ಮಹಿಳೆ ಮೋಸ ಆಗಿದ್ದೌದು, ಆದರೆ ಇಲ್ಲಿ ಬಂದು ನಮ್ಮ ಹತ್ರ ಅವರು ಏನು ಬೇಡಿಕೆ ಕೇಳಿದ್ರು, ಆಮೇಲೆ ನಾವು ಇವ್ರನ್ನೆಲ್ಲ ಒಟ್ಟು ಹಾಕ್ಕೊಂಡು ಈ ಮುಸ್ಲಿಂ ಎಲ್ಲ ಮಹಿಳೆಯರನ್ನು ಸೇರಿಸ್ಕೊಂಡು ಆಮೇಲೆ ಸರಿಯಾದ ಇಲಾಖೆಗೆ ಏನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬೇಕು, ಈಗ ಮಾಡಬೇಕಿದ್ರು ಮೊದಲು ನಮ್ಮ ನ್ಯಾಯ ನಮ್ಮ ಇವರಿದ್ದಾರೆ ವಕೀಲರುಗಳನ್ನೆಲ್ಲ ಸಂಪರ್ಕ ಮಾಡೋದು, ಅವರನ್ನು ಸಂಪರ್ಕ ಮಾಡೋದು, ಇಲ್ಲ ಇದೆಲ್ಲ ನಾವು ಸರಿ ಮಾಡ್ತೇವೆ ಅಂತ ಹೇಳಿದರು. ಅಲ್ಲಿಯೂ ಸ್ವಲ್ಪ ಹಿನ್ನಡೆ ಆಗಿದೆ. ನಮಗೆ ಏನು ನಮಗೆ ವಕೀಲರು ನಮ್ಮನ್ನು ಸಂಪರ್ಕ ಮಾಡೋದು ವಕೀಲರಿದ್ದಾರಲ್ಲ, ಅವರಲ್ಲಿಯೂ ನಮಗೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ. ಇಲ್ಲಿ ಉಡುಪಿಯ ಠಾಣಲ್ಲಿ ನಾವು ಕೊಟ್ಟು ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ವಕೀಲರ ಥ್ರೂ ಎಲ್ಲ ಕಾಪಿ ಎಲ್ಲ ಕೊಟ್ಟರು, ಕೋರ್ಟಿಗೆ ಹಾಕ್ಬೇಕಂತ. ಆದರೆ ಇಲ್ಲಿ ನಮಗೆ ಮೀನಾಮೇಷ, ತಾರತಮ್ಯ ಯಾವುದು, ನಮ್ಮ ಏನು ಬೇಡಿಕೆ ಇದೆ, ಇಷ್ಟು ದೊಡ್ಡ ವಂಚನೆ ಮಾಡಿ ದ್ರೋಹ ಮಾಡಿ ಈ ಜಿಲ್ಲೆಯಲ್ಲೆಲ್ಲ ಈ ರಾಜ್ಯದಲ್ಲಿ ಮೋಸ ಆಗಿದೆ, ಬಹಳಷ್ಟು ಮಹಿಳೆಯರು ಇವತ್ತು ಕಣ್ಣೀರು ಹಾಕಿದ್ದಾರೆ. ಇಷ್ಟು ದೊಡ್ಡ ದ್ರೋಹವಾದ ಕೆಲಸವನ್ನು ಟೌನ್ ಸ್ಟೇಷನ್ ಪೊಲೀಸ್ನವರು ಸ್ವಲ್ಪ ಮೀನಾಮೇಷ ಮಾಡಿದ್ದಾರೆ, ಅವರನ್ನು ಹಿಡಿಯಲಿಕ್ಕೆ ಸ್ವಲ್ಪ ವಿಫಲರಾಗಿದ್ದಾರೆ. ಇನ್ನು ಕಾಲಾವಕಾಶ ಕೇಳ್ತಾ ಇದ್ದಾರೆ, ಇಲ್ಲ ನಾವು ಅದು ಮಾಡಿದ್ದೇವೆ, ಇದು ಕೊಡಿ, ಈ ರೆಕಾರ್ಡ್ ಕೊಡಿ, ಅದು ಕೊಡಿ, ಇದೆಲ್ಲ ಸರಿಯಲ್ಲ ಸ್ವಾಮಿ. ಇದು ತಪ್ಪಾಗಿದ್ದಂತೂ 100ಕ್ಕೆ 100. ತಪ್ಸುಮ್ ಅನ್ನೋ ಮಹಿಳೆ ಅಸಾಮಾನ್ಯ ಮಹಿಳೆ, ಅವಳಿಗೆ ಎಲ್ಲೆಲ್ಲಿಯ ಕಾಂಟ್ಯಾಕ್ಟ್ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ, ಎಷ್ಟು ದೂರದವರೆಗೆ ಉಂಟು ಅವಳ ಲಿಂಕ್ ಅಂತ ನಮಗೂ ಸರಿಯಾಗಿ ಮಾಹಿತಿ ಬರಲಿಲ್ಲ. ಒಂದು ಎರಡನೇದಾಗಿ ಟೌನ್ ಸ್ಟೇಷನ್ ಏನು ನಾವು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯವರನ್ನು ನಾವು ಬಹಳಷ್ಟು ಪ್ರೀತಿಯಿಂದ ನೋಡುವವರು. ನೋಡಿ, ನಾವು SP ಅಣ್ಣಾಮಲೈ ಅವರ ಹತ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನೋಡಿ ಸ್ವಾಮಿ, ಆಮೇಲೆ ಟೌನ್ ಸ್ಟೇಷನ್ ಅವರ ವಿಫಲತೆ ನೋಡಿ ಆಮೇಲೆ ನಾವು SP ಹತ್ರ ಹೋದೋ. SP ಹತ್ರ, ಸರ್ ಇಷ್ಟು ದೊಡ್ಡ ಅಪರಾಧಿಯನ್ನು ನಾವು ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಈ ಮುಸಲ್ಮಾನ ಮಹಿಳೆಯರನ್ನೆಲ್ಲ ನಿಮ್ಮ ನಿಲ್ಲಿಸಿದೀವಲ್ಲ ಸರ್, ಏನಾದರೂ ಮಾಡಿ ಇದೊಂದು ಕೇಸನ್ನು ನೀವು ಕೂಡಲೇ ಇಮ್ಮಿಡಿಯೇಟ್ಲಿ ಯಾರು ಅಪರಾಧಿ ಆರೋಪಿ ಯಾರಿದ್ದಾರೆ ಇಮ್ಮಿಡಿಯೇಟ್ಲಿ ಬಂಧನ ಮಾಡಬೇಕು ಸರ್, ಇದು ಅನ್ಯಾಯ ಆಗಿದೆ, ಈ ಅನ್ಯಾಯ ಆದವರಿಗೆ ನ್ಯಾಯ ನೀವು ಕೊಡಿಸಲೇಬೇಕು ಸರ್ ಅನ್ನುವ ಒಂದು ಬೇಡಿಕೆಯನ್ನಿಟ್ಟು ಆ ಕೂಡಲೇ ಅವರು SP ಅಣ್ಣಾಮಲೈ ಅವರು ಆ ಕೂಡಲೇ ನಮಗೆ ಸ್ಪಂದಿಸಿ ಸರ್ಕಲ್ ಇನ್ಸ್ಪೆಕ್ಟರ್ನ ಅಲ್ಲೇ ಕರೆದು ಏನು ಹೇಳಿದ್ರು ಗೊತ್ತಾ ಕಮಲೇಶ್ ಅವರೇ, ಅಲ್ಲೇ ಕರೆದು ನೋಡ್ರಿ 3 ದಿವಸದೊಳಗೆ ನಂಗೆ ರಿಪೋರ್ಟ್ ಕೊಡ್ರಿ, ಯಾವುದೇ ಆರೋಪಿ ಇರಲಿ, ಯಾವುದೇ ಅಪರಾಧ ಮಾಡಿರಲಿ, ಅವನು ಎಲ್ಲೇ ಇರಲಿ, ಈ ಮಹಿಳೆಯರು 10 ಜನಕ್ಕೆ ನಾನು ನ್ಯಾಯ ಕೊಡ್ತೇನೆ ಅಂತ ಮಹಿಳೆಯರ ಮುಂದೆ ನಮ್ಮ ವರಿಷ್ಠಾಧಿಕಾರಿಗಳು ಒಂದು ವಿಚಾರ ಅಷ್ಟು ನಾನು ಮುಗಿಸ್ತೇನೆ. ಒಂದು ಅದ ಮೇಲೆ ಪುನಃ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಬಂತು. ಸರ್ಕಲ್ ಇನ್ಸ್ಪೆಕ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆ ಈ ಪೊಲೀಸ್ ಇಲಾಖೆ, ಎಲ್ಲ ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ. ಇದು ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿ ಅಂತ ನಾವು ಹೋಗಿದ್ದೇವೆ, ನ್ಯಾಯ ಕೊಡಿಸೋದು ಅವರ ಕೆಲಸ. ಅನ್ಯಾಯ ಎಲ್ಲಾಗಿದೆ ಅದನ್ನು ಕಂಡು ಹಿಡಿದು ಇವ್ರನ್ನೆಲ್ಲ ಒಟ್ಟು ಮಾಡಿಕೊಂಡು ನಾವು ಜಯ ಕರ್ನಾಟಕ ಸಂಘಟನೆಯವರು, ಜಿಲ್ಲಾಪಾಧ್ಯಕ್ಷ ನಿತ್ಯಾನಂದ ಅಮ್ಮಿನರು, ಕರುಣಾಕರರು ಇದರಲ್ಲಿ ಹೆಚ್ಚಿನ ಭಾಗವಹಿಸಿ ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದಾರೆ. ಎಸ್ ಮೇಡಮ್, ಈಗ ಮುಖ್ಯವಾಗಿ ನಿಮಗೆ ಇವರು ಎಲ್ಲಿ ಪರಿಚಯ ಆದರು ಮತ್ತೆ ಯಾವ ರೀತಿಯಾಗಿ ಇವರಿಂದ ನೀವು ವಂಚನೆಗೊಳಗಾದ್ರಿ? ಮನೆ ತಗೊಳ್ಳೋಕ್ಕೆ ಸಾಲ ಕೊಡ್ತೇನೆ ಅಂತ ಅವ್ರು ನನಗೆ ವಂಚನೆ ಮಾಡಿದ್ದಾರೆ. ಅವ್ರ ಪರಿಚಯ ಇಲ್ಲ, ಉಡುಪಿಯಲ್ಲೇ ಆಯಿತು ನನಗೆ. ಅಲ್ಲ, ಎಷ್ಟು ದಿನಗಳಿಂದ ಅವ್ರ ಪರಿಚಯ ಇತ್ತು ನಿಮಗೆ? ಯಾವ ರೀತಿಯಾಗಿ ಪರಿಚಯ ಆಯಿತು? ಮತ್ತೆ ಈ ಯಾವ ರೀತಿಯಾಗಿ ನಿಮಗೆ ಅವ್ರ ಮೇಲೆ ನಂಬಿಕೆ ಬಂತು, ಕೊಡಬೇಕು ಇವ್ರು ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸವಾದರೂ ಹೇಗೆ ಬಂತು ಅಂತ? ವಿಶ್ವಾಸ ಅಂತ ಹೇಳಿದ್ರೆ ಅವ್ರದ್ದು ಗೌರ್ಮೆಂಟ್ ಅಂಡರ್ ಗೌರ್ಮೆಂಟ್ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇರ್ತದೆ, ಅಂದರೆ ID ಕಾರ್ಡ್, ಗ್ರೀನ್ ಕಾರ್ಡ್ಸ್ ಮತ್ತು ಅದರ್ಸ್ ಎಲ್ಲಂದರೆ DC ಸಿಗ್ನೇಚರ್ ಮತ್ತು ಎಲ್ಲ ಅದರ್ಸ್ ಏನಿರ್ತದೆ ಅದನ್ನೆಲ್ಲ ಅವರು ತೋರಿಸಿದ್ರು ನನಗೆ. ಮತ್ತು ಅವರು ಅಲ್ಪಸಂಖ್ಯಾತರ ಇದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಸಹ ಇದ್ದೇನೆ ಅಂತ ಅದು ಸಹ ಒಂದು ಇದು ತೋರಿಸಿದ್ರು, ಡಾಕ್ಯುಮೆಂಟ್ ತೋರಿಸಿದ್ದಾರೆ. ಅವರು ಸ್ಯಾಲರಿ ನಿಯರ್ಲಿ 23,000 ಇದೆ ಅಂತ ಸಹ ತೋರಿಸಿದ್ದಾರೆ ಅವರು. ಇದೆಲ್ಲ ತೋರಿಸಿದ ನಂತರ ಸ್ವಲ್ಪ ನಂಬಿಕೆ ಬಂದಿತ್ತು. ಹೌದು. ನಿಮ್ಮ ಹಾಗೆ ಎಷ್ಟು ಜನ ನಿಮಗೆ ತಿಳಿದ ಹಾಗೆ ಮಹಿಳೆಯರು ವಂಚನೆಗೊಳಗಾಗಿದ್ದಾರೆ? ನಿಯರ್ಲಿ 25 to 30% ಇರ್ಬೋದು, ಅಬೋವ್ ಇರ್ಬೋದು. ಓಕೆ. ಹಾಗೆ ಈಗ ನೀವು ಅವರಿಗೆ ಕೊಟ್ಟ ಹಣ ಅಥವಾ ಮತ್ತೊಂದು ಎಷ್ಟು ಆಯಿತು ಮೊತ್ತ ಅಂತಕ್ಕಂಥದ್ದು?
ನಿಯರ್ಲಿ 3,35,000. 3 ಲಕ್ಷದವರೆಗೂ ಕೊಟ್ಟಿದ್ದೀರಿ. 3,30,000 ಆದ್ರೆ ಇಲ್ಲಿವರೆಗೂ ಅವರು ನಿಮ್ಮ ಸಂಪರ್ಕಕ್ಕೆ ವಾಪಸ್ ಬರಲಿಲ್ಲ. ಅವರು ಕೊಟ್ಟು ಸಂಪರ್ಕಕ್ಕೆ ಲಾಸ್ಟ್ 15 ಡೇಸಿಂದ ಲಾಸ್ಟ್ 15 ಡೇಸಿಂದ ಇಲ್ಲ ಅವ್ರು ನನ್ನ ಜೊತೆಲಿ ಸಂಪರ್ಕ. ಈಗ ನಿಮಗೆ ಕಳೆದ 15 ದಿವಸದಿಂದ ಸಂಪರ್ಕದಲ್ಲಿ ಇಲ್ಲ, ಅವರ ಫೋನ್ ಆಗ್ಲಿ ಇನ್ನೊಂದು ಮುನ್ನೊಂದು ನಿಮ್ಮ ಸಂಪರ್ಕಕ್ಕೆ ಬರ್ತಿಲ್ಲ. ನೀವು ಹಣ ಕೊಟ್ಟು ಎಷ್ಟು ಕಾಲ ಆಯ್ತು ಅವರಿಗೆ? ಹಣ ಕೊಟ್ಟು ಇದೆ ಲಾಸ್ಟ್ 1 ಮಂತ್. ಲಾಸ್ಟ್ ಅಮೌಂಟ್ ಅವರಿಗೆ ಕೊಟ್ಟದ್ದು ನಾನು ಫೆಬ್ರವರಿ 23ಗೆ. ಯಾವ ವಿಚಾರವಾಗಿ ಯಾವ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ರು? ಅವರು ಅಲ್ಪಸಂಖ್ಯಾತರು ಇದರಲ್ಲಿ ಅಂದರೆ ಹಣ ಸಿಗ್ತದೆ, ನಾನು ಅದಕ್ಕೆ ನಾನು ಸೌಲಭ್ಯವಿದೆ ನಿಮಗೆ ಮಾಡಿಕೊಡ್ತೇವೆ ಅಂತ. ಹೌದು, 75 lakhs ತನಕ ತೆಗೆಸಿ ಕೊಡ್ತೇನೆ ಅಂತ ಅವ್ರು ಹೇಳಿದರು. ಅಂದರೆ ಅದಕ್ಕೆ ಅವರ ಅಂಡರಲ್ಲಿ 4 ಜನ ಇದ್ದಾರೆ, ಅವರಿಗೆ ಅವ್ರ ಮೇಲೆ ಖರ್ಚು ಆಗ್ತದೆ, ಮತ್ತು ಅಲ್ಲಿ ಇಲ್ಲಿ ಅಡ್ವೊಕೇಟ್ಸ್ ಅವರದ್ದೆಲ್ಲ ಕೆಲಸ ಇರ್ತದೆ ಅಂತ ಅವರು ನನಗೆ ಅದು ಖರ್ಚಾಗ್ತದೆ ಇದು ಖರ್ಚಾಗ್ತದೆ ಅಂತ ನಿಯರ್ಲಿ 3,35,000 ತಗೊಂಡಿದ್ದಾರೆ. ಓಕೆ. ಆದ್ರೆ ಏನಾದ್ರೂ ನಿಮಗೆ ರಸೀದಿ ಇನ್ನೊಂದು ಮುನ್ನೊಂದು ಕೊಟ್ರ ಅವರು ಅಥವಾ ಯಾವ್ದು ಕೊಡ್ಲಿಲ್ಲ. ಯಾಕಂದ್ರೆ ಅದು ಎಲ್ಲವೂ ಕೂಡ ಬಕ್ಸಿಸ್ ಕೊಡೋದಕ್ಕೆ ಅಂತ ನೇರವಾಗಿ ಹೇಳಿದ್ದಾರೆ ನಿಮಗೆ, ಯಾವುದು ಕೂಡ ಸರ್ಕಾರಿ ಕೆಲಸಕ್ಕೆ ಅಂತ ಹೇಳಿಲ್ಲ. ಅದೇ ಅಂದರೆ ಅಡ್ವೊಕೇಟ್ಸ್ ಅವರದ್ದೆಲ್ಲ ಕೆಲಸ ಇರ್ತದೆ ಮತ್ತು ಪ್ರೊಸೀಜರ್ ಇರ್ತದೆ ಅಂತ ಹೇಳಿ ನಮ್ಮ ಹತ್ರ ತಗೊಂಡಿದ್ದಾರೆ ಅವರು. ಮತ್ತೆ ಅದಾದ್ಮೇಲೆ ಯಾವುದು ಸಹ ನಿಮ್ಗೆ ಈಗ 15 ದಿವಸದಿಂದ ಸಂಪರ್ಕಕ್ಕೆ ಬರಲಿಲ್ಲ? ಇಲ್ಲ ಸರ್. ನಾನು ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಹೇಳಿದ್ರು ನೀವೆಲ್ಲ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದಿರಲ್ಲ, ನೀವು ಹೇಗೆ ಕಂಪ್ಲೇಂಟ್ ಮಾಡಿದ್ರಿ ನಾನು ನೋಡ್ಕೊಳ್ತೇನೆ, ನಾನು ಜೈಲಿಗೆ ಹೋದ್ರೆ ಸಹ 48 minutes ಅಲ್ಲಿ ಹೊರಗೆ ಬರುವಷ್ಟು ಕೆಪಾಸಿಟಿ ನನ್ನ ಹತ್ರ ಇದೆ ಅಂತ ಹೇಳಿದ್ದಾರೆ. ಹೌದು, ಅಂದರೆ ಜೀವ ಬೆದರಿಕೆ, ನಿಮ್ಗೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಗೆಲ್ಲರಿಗೂ ಸ್ಟೇಷನಲ್ಲಿ ಹಾಕ್ತೀನಿ. SP ಅಣ್ಣಾಮಲೈ ಅವ್ರ ಸಹ ನನಗೆ ಒಳ್ಳೆ ಬೆಟರ್ ಗುರುತ ಇದೆ, ಅವ್ರು ಸಹ ಒಳ್ಳೆ ರೀತಿಯಲ್ಲಿ ನನ್ನ ಜೊತೆ ಮಾತಾಡ್ತಾರೆ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಪೊಲಿಟಿಕ್ಸ್ನವರದ್ದೇ ಹೆಸರು ತಗೊಳ್ತಾರೆ ಅವರು. ಅವ್ರ ಹೆಸರು ಹೇಳಿ ನಿಮಗೆ ಹೆದರಿಕೆನ ಆಗ್ತದೆ ಸರ್. MP MLA ಇವರು ಮೇನ್ ಅಂತ ಹೇಳಿದ್ರೆ ನಮ್ಮ ಮುಸ್ಲಿಂ ಹೆಂಗಸರನ್ನು, ಅಲ್ಪಸಂಖ್ಯಾತರ ಹೆಂಗಸರಲ್ಲಿ ಅದು ಕೂಡ ಮುಸ್ಲಿಂ ಹೆಂಗಸರನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಮುಸ್ಲಿಂ ಹೆಂಗಸರು ಏನ್ ಮಾಡ್ತಾರೆ ಅಂತಾರೆ, ಹಣ ಕೊಡ್ತಾರೆ, ಮತ್ತೆ ಗಂಡನಿಗೆ ಗೊತ್ತಿರೋದಿಲ್ಲ. ಅವ್ರು ಹಣ ಕೊಡುವಾಗ ಅವ್ರ ಗಂಡನಿಗೆ ಗೊತ್ತಿರೋದಿಲ್ಲ, ಅವ್ರು ಏನೋ ಒಟ್ಟು ಮಾಡಿ ಗಂಡ ಏನು ಒಳ್ಳೇದಾಗ್ಲಿ, ಗಂಡ ಒಳ್ಳೇದಾದ್ರೆ ನಾವು ಒಳ್ಳೇದಾಗ್ತೀವಿ ಅನ್ನೋ ಒಂದು ಮನೋಭಾವನೆ ಕೊಟ್ಟಿರ್ತಾರೆ. ಮೀಡಿಯಾಕ್ಕೆ ಬರುದಿಲ್ಲ. ಇದನ್ನು ಥಿಂಕಿಂಗ್ ಅವ್ರಿಗೆ ಇದೆ. ಅದಕ್ಕೋಸ್ಕರವೇ ಮೇಯ್ನ್ ಆಗಿ ಅವರು ಈ ತರ ಒಂದು ಟಾರ್ಗೆಟ್ ಮಾಡ್ತಾರೆ, ಅದು ಮುಸ್ಲಿಂ ಹೆಂಗಸರಿಗೆ. ನೋಡಿ, ನಾವೀಗ ಇಲ್ಲಿ FIR ಕೋರ್ಟ್ ಮುಖಾಂತರ ಮಾಡಿದ್ದೆ, ಸಾಧಾರಣ 7 ಲಕ್ಷ ಅಂತ ಕೊಟ್ಟಿದ್ದೇವೆ. ಅದನ್ನೇ ನಮ್ಮ ಟೌನ್ ಸ್ಟೇಷನ್ ಪೊಲೀಸ್ನವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ 17 ತಾರೀಕಿಗೆ FIR ಆಗಿದೆ. 17 ತಾರೀಕಿಗೆ, ಅದೇ 19 ತಾರೀಕಿಗೆ ನಾನು ಮತ್ತು ದೂರದಾರರಾದ ಅಬ್ದುಲ್ ಹಮೀದ್ ರವರು ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅವರನ್ನು ನೋಡಿ ಸೀದಾ 19 ತಾರೀಕಿಗೆ ಸೀದಾ ಹೋಗಿ ಟೌನ್ ಸ್ಟೇಷನ್ ಅಲ್ಲಿ SI ವೆಂಕಟೇಶ್ ಅವ್ರ ಹತ್ರ ಹೇಳಿದ್ವಿ, ಸರ್ ಅಲ್ಲಿ ನಮ್ಗೆ ಒಂದು FIR ಕಾಪಿ ಕೊಡಿ ಅಂತ ಕೇಳಿದ್ವಿ. 17 ತಾರೀಕಿಗೆ FIR ಆಗಿದೆ. 19 ತಾರೀಕಿಗೆ ಹೋಗಿ ಕೇಳಿದೆ, ಅದಕ್ಕೆ FIR ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ, ನೀವೆಲ್ಲ ದೊಡ್ಡ ಜನ, ಮತ್ತೆ FIR ಮಾಡುದು ಯಾಕಂದ್ರೆ ನೀವು ಕೋರ್ಟಿಂದ ಕಳ್ಸಿದ್ದೀರಿ, ಅದು ಪ್ರೈವೇಟ್ ಕಂಪ್ಲೇಂಟ್, ನೀವು ಹೋಗಿ ಕೋರ್ಟಲ್ಲೇ ತಗೊಳ್ಳಿ, ನೀವು ಇಲ್ಲಿ ಕೇಳುವ ಅವಶ್ಯಕತೆ ಇಲ್ಲ. ನೀವು ಅಲ್ಲ ಸರ್ ಇಷ್ಟೊಂದು 420 ಮಾಡಿದಲ್ಲ ಹೀಗೆ ಅಂತ ಹೇಳಿದ್ರೆ, ಅರೆ ಭಾರತದಲ್ಲಿ ಎಲ್ಲರೂ ಇರೋದು 420 ರೀ ಅನ್ನೋ ಒಂದು ದಿಮಾಕಿನ ಮಾತು ಯಾರ್ದು, ASI ವೆಂಕಟೇಶ್ ಅವ್ರದ್ದು. ಭಾರತದಲ್ಲಿ ಇರುವಂತ ಪ್ರತಿಯೊಬ್ಬರು ಕೂಡ 420ಗಳು ಒಂದರಿಂದ ಒಬ್ಬರಿಗೆ ಅಂತ ಹೇಳಿದ್ರು. ಅದನ್ನು ಮತ್ತೆ ಅದೆಲ್ಲ ಹೇಳಿದೆ, ಓಕೆ ನಮ್ಗೆ ಗೊತ್ತಿಲ್ಲ, ಕಾಪಿ ಎಲ್ಲ ಕೊಡ್ಬೇಕು. ಮತ್ತೆ ಒಂದು ವಿಷಯ ಅಂತ ಹೇಳಿದ್ರೆ, ನಾನು ಮತ್ತೆ ಕೇಳಿದೆ, ಸರ್ ಅವಳನ್ನು ಯಾವಾಗ ಹಿಡಿತೀರಾ ಸರ್ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾರೆ, ನಾನು ಹಿಡಿದು ಹೇಳ್ತೇನೆ, ನಾವು ಅದು ನೋಟಿಸ್ ಕಳಿಸ್ಬೇಕು. ಇಲ್ಲ ಸರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ, ನೀವು ಯಾಕೆ ಹಿಡಿಯೋದಿಲ್ಲ ಅಂತ ಕೇಳಿದ್ರೆ, ಇಲ್ಲ ನಾವೆಲ್ಲ ನೋಟಿಸ್ ಕೊಡ್ತೇವೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇದರಲ್ಲಿ ನೋಡುವಾಗ ನಾವು ಫಸ್ಟಿಗೆ ಏನ್ ಎಣಿಸಿದ್ವಿ ಅಂದ್ರೆ, ಅಧಿಕಾರಿಗಳು ಏನಾದ್ರು ಶಾಮೀಲ್ ಇರ್ಬೋದು ಅಂತ ಎಣಿಸಿದ್ವಿ ಫಸ್ಟ್ ಥಿಂಕ್ ನಮ್ದು. ಹಾಗಾದ್ರೆ ಈ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಪೊಲೀಸ್ಗರ ಕಾರ್ಯವೈಖರಿಯಿಂದ ನಮ್ಗೆ ಗೊತ್ತಾಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದರೊಟ್ಟಿಗೆ ಶಾಮೀಲಾಗಿದೆ. ಯಾಕೆಂದ್ರೆ ನೋಡಿ, ಆರೋಪಿ ಸ್ಥಾನದಲ್ಲಿ ಇರುವಂತ ತಬ್ಸುಮ್ರವರು ಸಿಗ್ಲಿಲ್ಲ. 2ನೇ ಆರೋಪಿ ಆದಂತ ಅನ್ವರ್ ಅವರು ಸಿಕ್ಕಿದ್ರು. ಅವರ ಅಕೌಂಟಿಗೆ ಇವರು 49,000 ರೂಪಾಯಿ ಇವರು ಹಾಕಿದ್ದಾರೆ. ಅವರ ಅಕೌಂಟಿಗೆ ಅವ್ರು ಹಾಕುವಾಗ ನನ್ನ ಗಂಡನ ಅಕೌಂಟಿಗೆ ಹಾಕಿ ಅಂತ ಹೇಳಿದಾಳೆ. ಆದ್ರೂ ಇವರು ಹಾಕಿದ್ದಾರೆ. 1ನೇ ಆರೋಪಿ 2ನೇ ಆರೋಪಿಯನ್ನು ಹಿಡಿದು 1ನೇ ಆರೋಪಿಯನ್ನು ಕರೆಸುವಂತ ಕೆಲಸಗಳನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡಲಿಲ್ಲ. ಅದೇ ದಿವಸ ನೆಟ್ವರ್ಕ್ ಸೀದಾ ಇಲ್ಲಿ ಕಳ್ಸ್ತಾ ಇತ್ತು, ಎಲ್ಲಿ ಉದ್ಯಾವರದಲ್ಲೇ ತಪ್ಸುಮ್ ಇರುವಾಗ ನಮ್ಮ ಪೊಲೀಸ್ನವರಿಗೆ ಗೊತ್ತಾಗ್ಲಿಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ಮುಸ್ಲಿಂ ಅಲ್ಪಸಂಖ್ಯಾತರು ಭಾರಿ ಇದ್ರಲ್ಲಿದ್ದಾರೆ, ಅವರು ಮುಂದೆ ಬರುದಿಲ್ಲ ಅನ್ನೋ ಇದು. ಯಾಕಂತ ಹೇಳಿದ್ರೆ ಹೆಂಗಸರು ಅಲ್ವಾ, ಹೆಂಗಸರು ಮುಂದೆ ಬರುದಿಲ್ಲ, ಗಂಡಂದ್ರು ಕೇಳುವುದಿಲ್ಲ ಅಂತ. ಆದ್ರೆ ಹೀಗೆ ಇನ್ನು ಮುಂದುವರಿದ್ರೆ
ನಾವು ಪ್ರತಿಭಟನೆ ಮುಗಿದಂತರ ಎದುರಿಸಬೇಕಾಗ್ತದೆ ಅವರಿಗೆ. ಯಾಕಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಜನವನ್ನು ಸೇರಿಸುವಂತ ಒಂದು ಕಾರ್ಯವೈಖರಿ ಮಾಡ್ತಾರೆ. ಯಾಕಂತ ಹೇಳಿ ನಮ್ಗೆ ಇದರಲ್ಲಿ ಪ್ರಥಮವಾಗಿ ಹೇಳುದಂದ್ರೆ 1ನೇ ಆರೋಪಿ ತಪ್ಸುಮ್ರವನ್ನು ಕೂಡಲೇ ಹುಡುಕಿ ಇದು ಮಾಡ್ಬೇಕು. ಯಾಕಂದ್ರೆ ಒಂದು ಕಡೆಯಲ್ಲಿ ನಮ್ಮ ಕಾನೂನು ಏನ್ ಹೇಳ್ತದೆ, ಸಿಕ್ಕಿದ ಕೂಡಲೇ ಒಳಗೆ ಹಾಕಿ, ಇನ್ನೊಂದು ಕಡೆಯಲ್ಲಿ ನಮ್ಮ ಕಾನೂನು ಏನ್ ಹೇಳ್ತದೆ, ಅವರಿಗೆ ಬೇಲ್ ಕೊಡಿ. ಹಾಗಾಗಿ ಕಾನೂನಿನ ಒತ್ತಡ ಕೂಡ ಇದೆ. ಈಗ ನಮ್ಗೆ ತಿಳಿದಿರುವ ಮಟ್ಟಿಗೆ ಇವತ್ತೇನೋ 2ನೇ ಆರೋಪಿಗೂ ಕೂಡ ಬೇಲ್ ಆಗುವಂತ ಸಂಭವ ಇದೆ. 1ನೇ ಆರೋಪಿ ಸಿಗ್ಲಿಲ್ಲ, ಇಂಟಿಮೇಷನ್ ಬೇಲ್ ಹಾಕಿ ಕೂಡಲೇ ಹೊರಗೆ ಬರುವಂತ ಒಂದು ಕಾಕಚರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪೊಲೀಸ್ನವರು, ಅದರಲ್ಲೂ ಎಎಸ್ಐ ಆದ ವೆಂಕಟೇಶ್ ಅವರು ಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರನ್ನು ಈ ಕೂಡಲೇ ಅಮಾನತು ಮಾಡಬೇಕು. ನಾವು ಹೇಳ್ತಾ ಇರೋದು ಈ ಕೂಡಲೇ ಅವರಿಗೆ ತಕ್ಕ ಅಮಾನತನ್ನೇ ಮಾಡಬೇಕು. ಯಾಕಂತ ಹೇಳಿದ್ರೆ ನೋಡಿ, ನಾವು ಎಎಸ್ಐ ಅವರಿಗೆ ಹೀಗೆ ಮಾಡಿದಕ್ಕೆ ಡೈರೆಕ್ಟ್ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ವಿ, ಸರ್ ನೀವು ಹೀಗೆ ಹೇಳ್ತಾ ಇದ್ದಾರೆ 420 ಆಯ್ತು ಬರೆದು ಕೊಡಿ ಅಂತ ಹೇಳಿದ್ರು. ನಾವು ಬರೆದುಕೊಂಡು ರಿಸೀವ್ಡ್ ಕಾಪಿ ಕೂಡ ತಗೊಂಡಿದ್ದೇವೆ. ಆದ್ರೂ ಇದುವರೆಗೆ ಕೂಡ ನಮ್ಮ ಎಎಸ್ಐ ವೆಂಕಟೇಶ್ ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಯಾಕೆ ಸ್ವಾಮಿ, ನಾವು ಮುಸ್ಲಿಮರು ಅಂತವ? ನಮ್ಮ ಹೆಂಗಸರು ಏನು ಮಾಡಬಾರ್ದ? ಯಾವುದೇ ಸಹಕಾರವನ್ನು ಸಿಗ್ಬಾರ್ದ? ನಮ್ಮ ಹೆಂಗಸರಿಗೆ ಯಾವ ಸರ್ಕಾರ ಸಿಗ್ಬಾರ್ದಾದ್ರೆ ಸಿಗ್ಬಾರ್ದಂತ ಡೈರೆಕ್ಟ್ ಆಗಿ ಹೇಳ್ಬೇಕು. ಅಲ್ಲಲ್ಲ ನಾವು ಹೇಳ್ಬಿಡಿ, ನಾನು ಹೇಳುದು ಕೇಳಿ, ನಾವು ಹೇಳ್ಬಿಡಿ ಯಾರಿಗೂ ನಾವು ಸಹಕಾರ ಕೊಡೋದಿಲ್ಲ ಅಂತ. ನಾನೀಗ ಬೆರಳು ತೋರಿಸ್ತಾ ಇರೋದು ಒಂದು ಮುಸ್ಲಿಂ ಹೆಂಗಸರಿಗೆ, ಅವರನ್ನೇ ಹಿಡೀರಿ ಅಂತ. ನಮ್ಮ ಸಮಾಜದಲ್ಲಿ ಇರುವಂತ ಕಂಟಕವನ್ನು ತೊಲಗಿಸಿ ಸ್ವಾಮಿ. ಮತ್ತೆ ನಾಳೆ ಅವರು ಹೀಗೆ ಮಾಡ್ತಾರೆ ಇವರು ಮಾಡ್ತಾರೆ ಅಂತ ಹೇಳ್ಬೇಡಿ. ನಮ್ಮ ಸಮಾಜದ ಕಂಟಕವನ್ನೇ ನಾವು ತೊಲಗಿಸಿ ಅಂತ ಹೇಳ್ತಾ ಇದ್ದೇವೆ. ಇನ್ನೊಂದು ಸಮಾಜಕ್ಕೆ ಬೆರಳನ್ನು ತೋರಿಸ್ತಾ ಇಲ್ಲ. ಎಸ್ ಸರ್, ನಾವು ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ. ಎಸ್ ವೀಕ್ಷಕರೇ, ಏನಿದು ತಪ್ಸುಮಾ ಪ್ರಕರಣದಲ್ಲಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ವಿವಾದಗಳು, ಆರೋಪಗಳು ಮತ್ತೆ ಮತ್ತೆ ಹೊಸದಾಗಿ ಸೇರ್ಕೊಳ್ತಾ ಇದ್ವಿ. ಇದರ ವಿವರಣೆಯನ್ನು ಮತ್ತಷ್ಟು ನಾವು ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿರಾಮದ ಬಳಿಕ ಸಿದ್ಧಾಸ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತು ಏನಿದು ತಪ್ಸುಮ ಪ್ರಕರಣ ಅಂತಕ್ಕಂಥ ವಿಚಾರದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಚರ್ಚೆಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಕರುಣಾಕರ್ ಪೂಜಾರಿ ಅವರು, ಕಾರ್ಯಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಉಡುಪಿ. ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಹಾಗೆ ಮೊಹಮ್ಮದ್ ಹನೀಫ್ ಅವರು ಒಂದು ವಿಚಾರವನ್ನು ಬಹಳ ಮುಖ್ಯವಾಗಿ ಗಂಭೀರವಾದ ವಿಚಾರಕ್ಕೆ ತಿರುಗಿದ್ರು. ಅಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಹಕಾರ ಸಿಗ್ತಾ ಇದೆ ಈ ಮಹಿಳೆಗೆ, ಇನ್ನು ಬೇರೆ ಬೇರೆಯವರು ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರಂತೆ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ರು. ಆ ಚರ್ಚೆಯನ್ನು ನಾವೀಗ ಮುಂದುವರ್ಸೋಣ. ಈಗ ನಾನು ಹೇಳುದಂತ ಹೇಳಿದ್ರೆ, ಈಗ 17 ತಾರೀಕು FIR ಆಯ್ತು. 19 ತಾರೀಕಿಗೆ ನಾವು ಹೋಗಿ ಕೇಳಿದ್ವಿ, ಸ್ವಾಮಿ ಒಂದು FIR ಕಾಪಿ ಕೊಡಿ ಅಂತ. ಕಾಪಿ ಕೊಡ್ಲಿಕ್ಕೆ ಆಗುದಿಲ್ಲ, ಈಗಾಗಲೇ ನಾನು ತಿಳಿಸಿದಾಗೆ ಈ ತರ ಹೇಳಿದ್ರು. ಆಯ್ತು, ನಾವು ಕೋರ್ಟಲ್ಲಿ ಹೋಗಿ FIR ಕಾಪಿ ತಗೊಂಡ್ವಿ. ನಾವೇನು ಕಾನೂನು ಗೊತ್ತಿಲ್ಲದೆ ಇರ್ಬೋದು, ಅವ್ರಿಗೆ ಗೊತ್ತಿರತ್ತಲ್ಲ ಅಂತ ಹೇಳಿ ಹೋಗಿ ತಗೊಂಡ್ವಿ. ಅಲ್ಲಿ ತಗೊಂಡು ನೋಡುವಾಗ ಈ FIR ಅಲ್ಲಿ ಏನ್ ಮಾಡಿದ್ದಾರೆ ಎಎಸ್ಐ ವೆಂಕಟೇಶ್ ಅವರು ಅಂತ ಹೇಳಿದ್ರೆ, ನೋಡಿ, ಪ್ರಥಮವಾಗಿ ನಾವು ಕೊಟ್ಟದ್ದು ಪ್ರತಿಯೊಬ್ಬರಿಗೆ 5 ಲಕ್ಷ ರೂಪಾಯಿ. ಒಂದೇ ಈಗ ತಾನೇ ಇಲ್ಲಿ ಇದ್ದಂತ ಹೆಂಗಸಿಗೆ 75 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದನ್ನು ಹೇಗೆ ತಿರುಚಿದ್ದಾನೆ, ಖಾಲಿ 50,000 ರೂಪಾಯಿಯನ್ನು ವಂಚನೆ ಮಾಡಿದ್ದಾಳೆ. ಖಾಲಿ ನೀವು ಸ್ಪಷ್ಟವಾಗಿ 70, ನಾವು ಸ್ಪಷ್ಟವಾಗಿ ಇದೇ ಒಂದು ಹೆಂಗಸಿಗೆ 75 ಲಕ್ಷಕ್ಕೆ ಇದು ಮಾಡಿದ್ದಾರೆ. 75 ಲಕ್ಷ ಹಣ ಕೊಡಿಸ್ತೇನೆ ಅಂತ 3 ಲಕ್ಷ ತೆಗೆದಿದ್ದಾರೆ. 3,30,000 ತಗೊಂಡಿದ್ದಾಳೆ. ಬೇರೆಯವರ ಹತ್ರ ಎಲ್ಲ 25, 30, 40 ಹೀಗೆಲ್ಲ ತಗೊಂಡು 7 ಲಕ್ಷವರೆಗೆ ನಮ್ಮೊಂದು 20 ಜನರಿಂದ ಬಂದಿದೆ. ಇದು ಇಲ್ಲಿರುವ ಜಾಲ ಅಲ್ಲ, ಎಲ್ಲಾ ಕಡೆಯಲ್ಲಿದೆ. ನಮ್ಗೆ ಸಿಕ್ಕಿರುವಂತ 20 ಜನರಲ್ಲಿ 7 ಲಕ್ಷ ರೂಪಾಯಿ ಇದೆ. ಇದೆಲ್ಲ ಕೋಟ್ಯಾನುಗಟ್ಟಲೆ ಇದು ವ್ಯವಹಾರ ಇದಲ್ಲ ಇವ್ರದ್ದು. ಆದ್ರೆ ಇದನ್ನೇ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡಿದೆ ಅಂತ ಹೇಳಿದ್ರೆ, ಖಾಲಿ 50,000 ಸಾಲವನ್ನು ತೆಗೆಸಿಕೊಡ್ತೇನೆ ಅಂತ ಹೇಳಿ 1,1,000 ರೂಪಾಯಿಯನ್ನು ತಗೊಂಡಿದ್ದಾಳೆ ಅಂತ FIR ಅಲ್ಲಿ ಕಾಪಿಯಲ್ಲಿ ಎಂಟ್ರಿ ಮಾಡಿ. ಇದು ನೀವು ಸ್ಪಷ್ಟವಾಗಿ ಅವರಿಗೆ ಮಾಹಿತಿ ಕೂಡ ಹೌದು, 19 ಮಾಹಿತಿ ಕೊಟ್ಟರು ಕೂಡ. ಅದಕ್ಕೋಸ್ಕರವೇ ನಮ್ಗೆ FIR ಕಾಪಿ ಅವರು ಅಲ್ಲಿ ಕೊಡ್ಲಿಲ್ಲ. ಈ FIR ಕಾಪಿಯಲ್ಲಿ ನೋಡಿ, ಒಂದು ಕಾಪಿಯನ್ನು ಕೊಟ್ಟು
ನೀವು ಅವರಿಗೆ ಪಾರ್ಟಿಗೆ ಕೊಟ್ಟಿದ್ದೀರಾ, ದೂರುದಾರರಿಗೆ ಒಂದು ಕಾಪಿಯನ್ನು ಕೊಟ್ಟಿದ್ದೀರಾ, ಅಲ್ಲ ಅವರಿಗೆ ಓದಿ ಹೇಳಿದ್ದೀರಾ ಅನ್ನೋ ಒಂದು ಕಾಲಮ್ ಇದೆ. ಇದಕ್ಕೆ ಎಸ್ ಅಂತ ಕೊಟ್ಟಿದ್ದಾರೆ. ಎಸ್ ಅಂದ್ರೆ ನಾನು ಒಂದು ಕಾಪಿಯನ್ನು ದೂರುದಾರರಾದ ಹಮೀದ್ ಅವರಿಗೆ ಕೊಟ್ಟಿದ್ದೇನೆ, ಅವರ ಮುಂದೆ ನಾನು ಓದಿ ಹೇಳಿದ್ದೇನೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಅಧಿಕಾರಿಗಳು? ಯಾರು ಅಧಿಕಾರಿ ಅಂದ್ರೆ ಪೊಲೀಸ್ ಇಲಾಖೆ, ಪೊಲೀಸ್ ಇಲಾಖೆ ಇದು ಕೊಟ್ಟಿದೆ. ನಿಜವಾಗಿ ಇಲ್ಲಿ ಸಿಗ್ನೇಚರ್ ಬರಬೇಕು, ರಿಸೀವ್ಡ್ ಕಾಪಿ ಯಾರ ಹತ್ರ, ನಮ್ಮ ದೂರುದಾರರದ ಸಿಗ್ನೇಚರ್ ಬೇಕು. ಆ ಸಿಗ್ನೇಚರ್ ಕೂಡ ಇದರಲ್ಲಿ ಇಲ್ಲ. ಮತ್ತೆ ಇಲ್ಲಿ ಕಾಪಿ ಕೊಟ್ಟಿದ್ದೇವೆ ಅಂತ ಪುಕ್ಕಟೆ ಕಾಪಿಯನ್ನು ನಾನು ಅವಳಿಗೆ ನೀಡಲಾಗಿದೆ ಮತ್ತೆ ಓದಿ ಹೇಳಿದ್ದೇನೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಗಮನಿಸುವಾಗ ASI ವೆಂಕಟೇಶ್ ಅವರು ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳಿ. ಅಲ್ಲ, ನೀವು ಇವರ ಮೇಲೆ ಇದು ಈ ಸ್ಪಷ್ಟವಾಗಿ ತಿರುಚಿದ್ದಾರೆ ಅನ್ನೋದ್ರ ಮೇಲೆ ನೀವು ಯಾವ ಅಧಿಕಾರಿಗಳಿಗೆ ಅವರ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ ಅಥವಾ ದೂರನ್ನ ನಾವು ಇದನ್ನು ತಗೊಂಡೋಗಿ ಸೀದಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದೇವೆ. ಸರ್ ಈಗ ನೋಡಿ ಈ ತರ ಇದಾಗಿದೆ, 5,000 ರೂಪಾಯಿ ಇದೆ, ಕಣ್ತಪ್ಪಿನಿಂದ ಆಗಿದೆ ಅಂತ ಹೇಳಿ. ಅವ್ರು ಹೇಳಿದ್ರು ಕಣ್ತಪ್ಪಿನಿಂದ ಆಗಿರ್ಬೋದು. ಸರ್ ಕಣ್ತಪ್ಪಿನಿಂದ ಆಗಿರ್ಬೋದು, ನಾವು ನಂಬ್ತೇವೆ ಬಿಡಿ, 1 ಕಮ್ಮಿ ಬಂದ್ರೆ ಆಯ್ತು, ಅಲ್ಲಿ 5,000 ಆಗತ್ತೆ, ಪ್ರತಿಯೊಬ್ಬರಿಗೆ 5 ಲಕ್ಷ ಅಂದ್ರೆ 50,000. ಅಲ್ಲ ಸರ್, ಇನ್ನೊಂದು ಕಾಲಮ್ ಅಲ್ಲಿ ಇದೆಯಲ್ಲ, ಈ FIR ನಾವು ಕೊಟ್ಟಿದ್ದೇವೆ ಮತ್ತೆ ಓದಿ ಹೇಳಲಾಗಿದೆ ಅಂತ ಹೇಳಿ ಅವರು ಎಸ್ ಕೊಟ್ಟಿದಾರಲ್ಲ ಸರ್, ಅದು ಕೂಡ ಕಣ್ತಪ್ಪಿನಿಂದ ಐತೆ. ಅದೇನಾದ್ರೂ ಕಣ್ತಪ್ಪಿನಿಂದ ಆಗತ್ತಾ ಸರ್? ಈ ತರ ಏನಾದ್ರೂ ಪ್ರಕರಣ ದಾಖಲ ಆಗತ್ತಾ? ನಮ್ಮ ಕಡೆಯಿಂದ ನಿಮ್ ಕಡೆ ಸಿಗ್ನೇಚರ್ ತೆಗಿಲಿಲ್ಲ? ಇಲ್ಲ, ಯಾರಿಂದ ತಗೊಳ್ಳಿಲ್ಲ. ಇದು ಯಾರಿಗೂ ಹೇಳಿಕೆ. ಈಗ ಒಂದು ಕೋರ್ಟ್ ಇಂದ ಒಂದು ಕಂಪ್ಲೇಂಟ್ ಬಂತಂತ ಹೇಳಿದ್ರೆ ಅವರ ಮುಖ್ಯವಾದ ಕೆಲಸ ಏನು? ದೂರುದಾರನ್ನು ಕರೆದು ಹೇಳಿಕೆಯನ್ನು ಪಡ್ಕೊಳ್ಬೇಕು. ಯಾವ ತರ ಹೇಳಿಕೆ ಇದೆ, ನೀನ್ ಯಾಕಪ್ಪ ಕಂಪ್ಲೇಂಟ್ ಕೊಟ್ಟಿದ್ಯಾ, ಇದಕ್ ಮಾಡಿದ್ಯಾ ಅಂತ, ಮತ್ತೆ ಇವರನ್ನು ಕರೆಸಬೇಕು. ಇದು ಯಾವುದು ಕೆಲಸವನ್ನು ಮಾಡ್ಲಿಲ್ಲ. ನಾವು ಹೋಗಿ ಕೇಳಿದ್ರೆ ಕೂಡ ಕೊಡ್ಲಿಲ್ಲ. ನಮ್ಗೆ ನೋಡಿ ಯಾವುದೇ ವೈಯಕ್ತಿಕ ದ್ವೇಷ ಇದರಲ್ಲಿ ಇಲ್ಲ. ಯಾರಿಗೆ? ನಮ್ಮ ಪೊಲೀಸ್ ಇಲಾಖೆ ಆಗಲಿ, ನಮ್ಮ ಸಮಾಜದ ಕಟ್ಟಕಡೆ ವ್ಯಕ್ತಿಯಿಂದ ಹಿಡಿದು ದೊಡ್ಡ ಜನದವರೆಗೂ ನಾವು ಒಂದೇ ಭಾವದಲ್ಲಿ ಇದ್ದೇವೆ. ಯಾಕಂತ ಹೇಳಿದ್ರೆ ಯಾರಿಂದ ನಾವು ದ್ವೇಷ ಕಟ್ಕೊಂಡು ಏನನ್ನು ಸಾಧಿಸುವಂತದ್ದೇನು ಇಲ್ಲ. ಅಲ್ಲ, ಈಗ ಒಂದ್ ಕಡೆಯಿಂದ ತಬ್ಸುಮ್ ಪ್ರಕರಣ ಅವರು, ಇನ್ನೊಂದು ಕಡೆಯಿಂದ ನೀವು ಪೊಲೀಸ್ ಅಧಿಕಾರಿಗಳ ಪ್ರಕರಣವನ್ನ ಹೇಳ್ತಾ ಇದ್ರಿ. ಈಗ ಪೊಲೀಸ್ ಅಧಿಕಾರಿಗಳ ಪ್ರಕರಣವನ್ನ ಮುಂದಿನ ಹಂತದ ಅಧಿಕಾರಿಗಳಿಗೆ ನೆನಪಿಸುವಲ್ಲಿ ಅಲ್ಲೇನಾದ್ರೂ ನಿಮಗೆ ಸಕ್ಸಸ್ ಸಿಕ್ಕಿದೆಯಾ? ಅಲ್ಲಿವರೆಗೂ ಇದುವರೆಗೂ ಈಗ ನೋಡಿದ್ರೆ ಇವತ್ತು ಬೇಲ್ ಆಗ್ತಾ ಇದೆ ಅವರಿಗೆ, ಬಹುದು ಅಂತ. ಎರಡನೇ ಆರೋಪಿಗೆ, ಮೊದಲನೇ ಆರೋಪಿ ಇನ್ನೂ ಪತ್ತೆ ಆಗ್ಲಿಲ್ಲ. ಮೊದಲನೇ ಆರೋಪಿ ಇನ್ನೂ ಪತ್ತೆ ಆಗ್ಲಿಲ್ಲ. ಎರಡನೇ ಆರೋಪಿಯಿಂದ ಬಾಯಿ ಬಿಡಿಸುವಂತ ಒಂದು ಪರಿಪಾಠವನ್ನು ಕೂಡ ಮಾಡ್ಲಿಲ್ಲ. ಏನಾದ್ರೂ ಚಿಕ್ಕ ಪುಟ್ಟ ಕದ್ದುಕೊಂಡು ಬಂದ್ರೆ ಅವ್ರ ಹತ್ರ ಹೊಡೆದು ಅವ್ರು ಏನಾದ್ರು ಮಾಡ್ಕೊಳ್ತಾರೆ. ಆದ್ರೆ ಈ ತರ ಯಾಕೆ ತೆಗಿಲಿಲ್ಲ? ಎಷ್ಟು ಇದರಲ್ಲಿ ವ್ಯವಹಾರ ನಡೆಯಬಹುದು, ಕೋಟ್ಯಾನು ಕಟ್ಟಲೆ ವ್ಯವಹಾರ ನಡೆದಿದೆ ಇದರಲ್ಲಿ. ಅದಕ್ಕೋಸ್ಕರ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅದರಿಂದ ಸ್ಪಷ್ಟವಾಗಿ ನಾವು ಹೇಳ್ತೇವೆ, ಇನ್ನೂ ಕೂಡ ಈ 1ನೇ ಆರೋಪಿಯನ್ನು ಹಿಡಿಲಿಲ್ಲ ಆದ್ರೆ ನಾವು ತುಂಬಾ ಇದರಲ್ಲಿ ನಾವು ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದೆ. ಇದು ಈಗಲೇ SP ಅವರಿಗೆ ನಾವು ಮನವಿ ಫಸ್ಟಿಗೆ ಕೊಟ್ಟಿದ್ದೇವೆ. ಇನ್ನು ಕೂಡ SP ಅವರ ಮುಂದೆ ನಾವು ಹೋಗ್ತೇವೆ. ಇನ್ನು ಕೂಡ ಈ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ತೇವೆ. ಎಲ್ಲರ ಹತ್ರ ಹೋಗಿ ಮನವಿಯನ್ನು ಅರ್ಪಿಸ್ತೇವೆ. ಇದಕ್ಕೆ ಬೇಕಾದ ಒಂದು ಇದು ಮಾಡಿ ಕೊಡಬೇಕು. ನಮ್ಮ ಮುಸ್ಲಿಂ ಜನಾಂಗದ ಇವರಿಗೆ, ಮುಸ್ಲಿಂ ಜನಾಂಗ ಅಂತಲ್ಲ, ಈಗ ಆಗಿರುವಂತದ್ದು ಮುಸ್ಲಿಂ ಜನಾಂಗದವರಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಮುಸ್ಲಿಂ ಜನಾಂಗದವರಿಗೆ ಅಂತ. ಅಂದ್ರೆ ಮೀಡಿಯಾಗೆ ಬರುದಿಲ್ಲ ಸ್ವಾಮಿ ಅವರು. ನೀವು ನೋಡಿದ್ರಲ್ಲ, ಈಗಾಗಲೇ ಒಂದು ಹೆಂಗ್ಸ್ ಬಂದದ್ದು ಏನು ಹೇಳ್ತೆ ಅಂತೆಲ್ಲ ನೀವು ನೋಡಿದಿರಿ. ಹಾಗಾಗಿ ಮೀಡಿಯಾದವರಿಗೆ ಬರುದಿಲ್ಲ. ಇದೊಂದು ವೀಟ್ನೆಸ್ ಇಟ್ಕೊಂಡೇ ಈ ಹೆಂಗ್ಸ್ ಈ ತರ ಮಾಡ್ತಾ ಇದೆ. ಕೂಡಲೇ ಅವನು ಬಂಧಿಸುವಲ್ಲಿ ನಮ್ಗೆ ಕ್ರಮ ಕಳಿಸಬೇಕು. ಮತ್ತೆ ಹೋಗಿ ಹೇಳ್ತಾ ಇದೆ ಬೇರೆ ನಮ್ಮ ಹೆಸರು, ಬೇರೆಯವರ ಹೆಸರೆಲ್ಲ ಹೇಳ್ತದೆ. ಅವರೆಲ್ಲ ಹೇಳಿದ್ರೆ ಮಾಡಿಕೊಡುದಿಲ್ಲ. ಯಾಕಂತ ಹೇಳಿದ್ರೆ ಅವರವರ ಜನಕ್ಕೆ ಮಾಡ್ತಾರೆ. ಈ ತರ ಒಂದು ಸ್ಕೀಮೇ ಇಲ್ಲ. ಇಲ್ಲದೆ ಇರುವ ಸ್ಕೀಮ್ ಅನ್ನು ಇದೆ ಅಂತ ಹೇಳಿ ಮಾಡುವಂತ ಒಂದು ಕೆಲಸ ಈ ಹುಡುಗಿ ಮಾಡ್ತಾ ಇದೆ. ಎಸ್ ಕರುಣಾಕರ್ ಅವರೇ, ಹಾಗೆ ಈಗ ಈ ತಬ್ಸುಮ್ ಅಂತಕ್ಕಂಥ ವ್ಯಕ್ತಿ ಈ ರೀತಿ ಮಾಡ್ತಾ ಇದ್ದದ್ದು ಅಂತೇಳಿ ನೀವು ಬೇರೆ ಯಾವ ರೀತಿಯಿಂದ ಅಥವಾ ನಿಮ್ಮನ್ನು ಹುಡ್ಕೊಂಡು ಬಂದು ಇವರು ಹೇಳಿದಾಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಹೆಚ್ಚಿನ ಮಾಹಿತಿ ಸಂಗ್ರಹವಾಯಿತೆ, ಅಥವಾ ನೀವು ಯಾವ ರೀತಿ ಇನ್ನೂ ಬೇರೆ ಮೂಲದಿಂದ ಮಾಹಿತಿಯನ್ನು ಸಂಗ್ರಹ? ಖಂಡಿತವಾಗಿ ಇಲ್ಲಿ ಮುಖ್ಯವಾಗಿ ವಿಚಾರ ಅಂದ್ರೆ, ನಮ್ಮ ಇಲ್ಲಿ ರಜಾಕ್ ಅಂತ ಬಿಸ್ಮಿಲ್ಲಾ ಹೋಟೆಲ್ನವರು ಈ ಪೇಪರ್ ಅಲ್ಲಿ 19ನೇ ತಾರೀಕು ಬಂದಿದೆ ನೋಡಿ ಸರ್. ಅದರಲ್ಲಿ ಅಂದ್ರೆ ಅವರ ಹೆಸರು ಕೂಡ ಮೆನ್ಷನ್ ಆಗಿತ್ತು. ಯಾಕಂದ್ರೆ ರಜಾಕ್ ಅಂತ ನಾನು ಅವರಿಗೆ 5 ಲಕ್ಷ ರೂಪಾಯಿ ಮತ್ತು ಇನ್ನೊಂದು ಒಂದು 7-8 ಜನರಿಗೆ ಕೊಟ್ಟಿದ್ದೆ, ಇವರ ಸೌಲಭ್ಯ ನಾನು ಕೊಟ್ಟಿರಿಸ್ತೇನೆ ಅಂದಲ್ಲಿ ಅಧಿಕೃತ ನೋಟಿಸಿದ ವಿಧಾನೆಯಲ್ಲಿ ಬಂದಿದೆ. ಅದನ್ನು ನೋಡಿ ಅವರು ಗಾಬರಿಗೊಂಡು, ಹೆಚ್ಚು ನಿಜವಾಗಿ ಅವರು ನಮ್ಮ ಆತ್ಮೀಯರು. ನಾವು ಈ ಸಂಘಟನೆಯಲ್ಲಿ ಒಂದು 8 ವರ್ಷಗಳಿಂದ ಕೆಲಸಗಳು ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಅವ್ರು ನಮ್ಮ ಸಂಪರ್ಕಿಸಿದಾಗ ಈಗೀಗ ನನಗೆ ಅನ್ಯಾಯ ಆಗಿದೆ, ನಾನು ನಿಜವಾಗಿ ಅದಕ್ಕೆ ನಾನು ಹಣವನ್ನು ಕೊಡದೆ ಕೊಟ್ಟಿದ್ದೇವೆ ಅಂತ ಪೇಪರ್ ಬಂದಿದೆ. ಮತ್ತೆ ಅವಳ ಬಗ್ಗೆ ನನಗೆ ಬೇರೆಯವರು ಕೂಡ ತುಂಬಾ ದೂರ ದಾಖಲಿಸಿ ತುಂಬಾ ನಮ್ಮ ಅಲ್ಪಸಂಖ್ಯಾತವರಿಗೆ ತೊಂದರೆ. ಅವ್ರು ನಿಜವಾಗಿ ಕೊಡ್ಲಿಲ್ಲ. ಅವ್ರು ಸ್ವಲ್ಪ ಹುಷಾರಿದ್ದಾರೆ. ಯಾಕಂದ್ರೆ ಅವ್ರು ಹೇಳಿದ್ರು, ನೀನು ಸಾಲ ತೆಗೆಸಿಕೊಡು, ತೆಗೆಸಿಕೊಡ್ಮೇಲೆ ನಿಮ್ಗೆ ಯಾವ್ದು ಅಮೌಂಟ್ ಬೇಕು ನಾನು ಕೊಡ್ತೇನೆ.
ಆದರೆ ಅವರು ದಾಖಲೆಗಳು ಕೊಟ್ಟಿದ್ರು, ದಾಖಲೆಯನ್ನು ಕೊಟ್ಟಿದ್ದಾರೆ. ಅದೇ ದಾಖಲೆ ಫೋಟೋ ಇಟ್ಕೊಂಡು ಇವರು ಹೀಗೆ ಹಾಕಿದ್ದಾರೆ. ಹೌದು ಅದು ಕೊಟ್ಟಿದ್ದಾರೆ. ಅದು ಸಂಪರ್ಕಿಸಿದಾಗ ನಾವು ನಮ್ಮ ಜಿಲ್ಲಾ ಕಮಿಟಿಗೆ ಅಧ್ಯಕ್ಷರಿಗೂ ಮೇಲೆ ಸಂಪರ್ಕ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡುವಾಗ ಅದರ ಬೆನ್ನು ಹತ್ತಿದಾಗ ನಮಗೆ ನಮ್ಮ ಅನೀಫ್ ಸರ್ ಅವರು ಮತ್ತೆ ಇನ್ನು ಅವರು ರಜಾಕ್ ಅವರು ಬಂದು ಮೀಟಿಂಗ್ ಆಡೋ ಅದರ ಬೆನ್ನಲ್ಲಿ ತುಂಬಾ ಜಾಲವನ್ನು ಕಂಡುಹಿಡಿತು. ಅದರ ಮೇಲೆ ನಾವು ನಮ್ಮ ವರಿಷ್ಠ ಅಧಿಕಾರದ ನಮ್ಮ ಇವರು ಅಣ್ಣಾಮಲೈ ಸರ್ ಅವರಿಗೆ ನಾವು ಮನವಿಯನ್ನು ಅರ್ಪಿಸಿದ್ದೇವೆ. ಆವಾಗ ಅವರು ಅದಕ್ಕೆ ಇದನ್ನು ಖಂಡಿತವಾಗಿ ನ್ಯಾಯ ಮಾಡಿ ಕೊಡಿಸ್ತೆ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದಿಸುತ್ತಾರೆ. ಆದ್ರೆ ಈಗ ಮೊಹಮ್ಮದ್ ಹನೀಫ್ ಅವರು ಹೇಳುವ ಪ್ರಕಾರ ಇಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಅವರಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳಿದ್ರು, ಆರೋಪ ಮಾಡಿದ್ರು. ಅದಕ್ಕೆ ನೀವು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಿಮ್ಮ ಸಂಘಟನೆಯಿಂದ? ಖಂಡಿತವಾಗಿ ಅದರ ವಿಚಾರ ನಮಗೆ ಸ್ವಲ್ಪ ಗಮನಕ್ಕೆ ಮೇಲ್ನೋಟಕ್ಕೆ ಹಾಗೆ ನೋಡ್ತಾ ಇತ್ತು ಈಗ ಟೌನ್. ಈಗಾಗಲೇ SP ಸರ್ ಅವರು ಆ ಕೇಸನ್ನು ಸರ್ಕಲ್ ಸಾರಿ ಕೊಟ್ಟಾದ ಮೇಲೆ ಅದಕ್ಕೆ ಖಂಡಿತವಾಗಿ ಅವರು ಹಿಡಿದಿದ್ದಾರೆ. ಈಗ ಯಾರು 2ನೇ ಆರೋಪನ ಹಿಡಿದು ನ್ಯಾಯ ಒದಗಿಸಿಕೊಡ್ತಾ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದರ ಮೇಲೂ ನಮ್ಗೆ ಇದರಲ್ಲಿ ಮತ್ತು ಶಾಮೀಲ್ ಅಂದರೆ ನಮ್ಮ ಅಲ್ಪಸಂಖ್ಯಾತ ವಿಭಾಗದ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನಮಗೆ ಸಂಶಯ. ಯಾಕೆಂದ್ರೆ ಸರ್ 19 ತಾರೀಕು ಪೇಪರಲ್ಲಿ ಬಂದ ತದನಂತರ ಅವರು ಸಾಧಾರಣ 15 ದಿವಸ ನಂತರ ನಾವು ಅಧಿಕಾರಿಗೆ ಭೇಟಿ ಮಾಡಿ ಕೇಳಿದಾಗ ಇಂಥ ನಮಗೆ ಸಮಯ ಇದು ಅವರ ಮನವಿ ಬಂದ ಮೇಲೆ ನಾವು ಅಧಿಕಾರಿ ಕೇಳಬೇಕು ಯಾವ ರೀತಿ ಸಹಾಯ ಮಾಡಿರ್ಬೋದು ಅವರಿಗೆ, ಈ ಮುದ್ರೆ ಗಿದ್ರೆ ಅದು ಸರ್ ಅಲ್ಲ ಮೇಲ್ನೋಟಕ್ಕೆ ಅಂದ್ರೆ ಅವರು ಅವರ ಅಲ್ಪಸಂಖ್ಯೆಯಲ್ಲಿ ಉದಯವಾಣಿಯಲ್ಲಿ ಬಂದ ಮೇಲೆ ಅವರು ಅದನ್ನು ಸಂಪರ್ಕಿಸಿ ಸ್ಪಷ್ಟೀಕರಣ ಕೊಡಬೇಕಿತ್ತು. 15 ದಿವಸ ನಂತರ ಇದರಲ್ಲಿ ಮೋಸ ಹೋಗಿದ್ದಂದ್ರೆ ಜಾಸ್ತಿಯಾಗಿ ಸ್ವಲ್ಪ ಮೋಸ ಹೇಗೆ ಹೋಗಿದ್ದಾರೆ ಅಂದ್ರೆ ಉದಯವಾಣಿ ಬಂದ ಮೇಲೆ ಅದನ್ನು ನಂಬಿ ಈಗ 3,35,000ದಲ್ಲಿ 2 ಲಕ್ಷ ಚಿಲ್ಲರೆ ಉದಯವಾಣಿ ಬಂದ ಮೇಲೆ ಕೊಟ್ಟರು. ಈಗ ಒಂದು ಮಂಗಳೂರಿನ ಪಾಂಡೇಶ್ವರದಲ್ಲಿ ಪ್ರಕರಣ ದಾಖಲಾಗ್ಲಿಕ್ಕೆ ಉಂಟು. ಅವರು ಕೂಡ ಉದಯವಾಣಿ ಪೇಪರ್ ಕಂಡ ನಂತರ ಅಲ್ಲಿ 1 ಲಕ್ಷ ಏನೋ ಚಿಲ್ಲರೆ ಅವ್ರು ಕೊಟ್ಟಿದ್ದಾರೆ. ಇನ್ನೊಂದು 24,525 ಜನ ಕೂಡ ಒಂದು 2 ಲಕ್ಷ ಅಮೌಂಟ್ ಅನ್ನು ಉದಯವಾಣಿ ಪೇಪರ್ ಬಂದ ಮೇಲೆ ಕೊಟ್ಟಿದ್ದಾರೆ. ಈಗ ಆಕ್ಚುಲಿ ನೋಡಿ, ಈಗ ಮಾಧ್ಯಮ ಅಂದ ತಕ್ಷಣ ನೀವೇ ನಮಗೆ ಸಾಕಷ್ಟು ಪುರಾವೆಗಳನ್ನ ನಿಮ್ಮ ಪುರಾವೆಯನ್ನ ಆಧರಿಸಿಯೇ ನಾವೀಗ ಕಾರ್ಯಕ್ರಮವನ್ನು ಮಾಡ್ತೀವಿ. ಈಗ ಪತ್ರಿಕೆಯವರಿಗೂ ಕೂಡ ಯಾವುದೋ ಒಂದು ನಕಲಿ ದಾಖಲೆಯನ್ನ ಕೊಟ್ಟು ಇದರಲ್ಲಿ ಒಂದು ಸಿಗ್ನೇಚರ್ ಮಾಡಿ ಮುದ್ರೆಯನ್ನು ಹಾಕಿ ಕೊಟ್ಟಾಗ ಒಂದು ಮುದ್ರೆ ಒಂದು ಸಿಗ್ನೇಚರ್ ಅಂತ ಅಲ್ಲಿದ್ದಾಗ ಪತ್ರಿಕೆಯವರು ಪ್ರಕಟ ಮಾಡ್ತಾರೆ. ಯಾಕಂದ್ರೆ ಸಮಾಜ ಸೇವೆ. ಈಗ ಕೆಲವು ಬಾರಿ ಅಧಿಕಾರಿ ಯಾವುದೇ ಒಂದು ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ಬಂದಾಗ ಈ ರೀತಿ ಇದೆ ಅಂತ ಹೇಳಿ ಕೊಡ್ತಾರೆ. ಹಾಗಾಗಿ ಪತ್ರಿಕೆಯಿಂದ ಆಗ್ಲಿ ಮಾಧ್ಯಮದಿಂದಾಗ್ಲಿ ಖಂಡಿತವಾಗಿ ಅದು ನಾನು ಹೇಳುದಲ್ಲ, ಅದು ನಾವು ಅಧಿಕಾರಿ ಯಾಕಂದ್ರೆ ಸರ್ ಆಕ್ಚುಲಿ ಅಧಿಕಾರಿಗಳು ಎಚ್ಚೆತ್ತು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಿತ್ತು. ಯಾಕೆ ನಮ್ಮ ಈ ಅಲ್ಪಸಂಖ್ಯಾ ವಿಭಾಗದವರು ಅವ್ರು ಕೊಟ್ಟಿದ್ದೇವೆ ನಾವು 15 ದಿವಸ ತದನಂತರ ಹೋಗಿ ಎನ್ಕ್ವೈರಿ ಆದ ಮೇಲೆ ಅವರಿಗೆ ಫೋನಿನ ಮೇಲೆ ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ ನಾವು ಫೋನ್ ಪೇಪರೇ ಓದ್ಲಿಲ್ಲ ಹೇಳ್ತಾರೆ ಅಧಿಕಾರಿಗಳು. ಅದಕ್ಕೆ ನಾವು ಕೇಳಿ ಉದಯವಾಣಿ 19 ಓದಿ ಅಲ್ಲಿ ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ನಿಗಮದವರು ಮತ್ತೆ ಅದರ ಮೇಲೆ 1 ವಾರದ ನಂತರ ಇವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಮ ಅಲ್ಪಸಂಖ್ಯಾತರಲ್ಲಿ ಇಂಥದ್ದೆಲ್ಲ ತಬ್ಸುಬನ್ನ ಮೇಲೆ ಅಂತದ್ದು ಮೋಸ ಮಾಡ್ತಿದ್ದಾಳೆ ಅಂತ ಯಾವ್ದೋ ಸ್ಕೀಮ್ಗಳು ಇಲ್ಲ ಚರ್ಚೆ ಆದ ಮೇಲೆ ಅದಕ್ಕೆ ನಾವು ಕೂಡ ಹೇಳಿದ್ದೆ ಅದ್ರಿಗೆ. ಅದಕ್ಕೆ ತುಂಬಾ ನೋವಿಂದ ಇನ್ನಂದ್ರೆ ನಾವು ಯಾಕೆ ಎಚ್ಚೆತ್ತಂದ್ರೆ ಇಂಥ ಆಗಿದ್ದು ಅನ್ಯಾಯ ಆಗಿದೆ. ಇನ್ನು ಮುಗ್ಧ ಮಹಿಳೆಯರು ಇನ್ನು ಅವಳ ಅಮಿಷಕ್ಕೆ ಒಡ್ಡಿಯಾಗಿ ಇನ್ನು ಇದಾಗಬಾರ್ದಂತ ನಮ್ಮ ಒಂದೇ ಒಂದು ಉದ್ದೇಶ. ಮತ್ತೆ ತಪ್ಸಿಬಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು. ಅಲ್ಲಿವರೆಗೆ ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಮುಂದೆ ಖಂಡಿತವಾಗಿ ಅದಕ್ಕೆ ನಾನೊಂದೆರಡು ಮಾತಾಡ್ತೇನೆ ನೋಡಿ. ನಮಗೆ ಇಲ್ಲಿ ಯಾವುದನ್ನು ನಾವು ಪೊಲೀಸ್ ಇಲಾಖೆಯ ಮೇಲೆ ನೇರವಾದ ಆರೋಪವನ್ನು ಮಾಡ್ತಾ ಇಲ್ಲ ನೋಡಿ. ನಮ್ಮ ಪ್ರಕರಣವನ್ನು ನಾವು ತಗೊಂಡೋದಾಗ ಅವರು ಅದನ್ನು ಸ್ಪಂದಿಸಿದ ರೀತಿ ನಮಗೆ ಅದು ಸರಿಯಾಗಲಿಲ್ಲ. ಒಂದು ಠಾಣೆ ಅಧಿಕಾರಿ, ಸರ್ಕಲ್ ಇನ್ಸ್ಪೆಕ್ಟರ್, ಮೇಲ್ಗಡೆ ಅಧಿಕಾರಿ, ಅದು ಟೌನ್ ಸ್ಟೇಷನ್ ಅಲ್ವಾ. ಒಂದು ಇನ್ನೊಂದು ವಿಷಯ ಸಬ್ಸುಮ್ ಅನ್ನುವ ಮಹಿಳೆ ದೊಡ್ಡ ಜಾಲ ಇದು ಏನು ಗೊತ್ತುಂಟ ನಿಮಗೆ? ಬರೇ ಅವರ ಸಮುದಾಯದ ಮಹಿಳೆಯವರಿಗೆ ಮಾತ್ರ ಅವಳು ವಂಚನೆ ಮಾಡ್ತಾ ಬಂದ್ಲು. ನಂಬಿದ್ರೆ ಯಾಕಂದ್ರೆ ಸಣ್ಣ ಮಟ್ಟದ ಮಾಧ್ಯಮದಲ್ಲಿ ಏನಾದರೂ ಒಂಚೂರು ಬಂದ್ರೆ ಆಸೆಗೆ ನಂಬ್ತಾರೆ. ನಮಗೇನು ಗೊತ್ತಾ ಸರ್, ಜಯ ಕರ್ನಾಟಕದ ಉದ್ದೇಶ ಗುರಿ ಒಂದೇ. ನಮಗೆ ತಬ್ಸುಮ್ ಅನ್ನುವ ಮಹಿಳೆ ತಪ್ಪು ಮಾಡಿದ್ದಾಳೆ, ಸಮಾಜಷ್ಟು ಅವರ ಸಮುದಾಯದ ಬಹಳಷ್ಟು ಮಹಿಳೆಯರಿಗೆ ತೊಂದರೆ ಮಾಡಿದ್ದಾಳೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಇನ್ನಿಷ್ಟು ಮಹಿಳೆಯರು ಅವಳ ಅಮಿಷಕ್ಕೆ ಬಲಿಯಾಗುವುದು ಬೇಡ. ಇದನ್ನು ನಮ್ಮ ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆ ಏನಿದೆ ಆ ಒಂದು ಪ್ರಧಾನ ಆರೋಪಿ ತಬ್ಸುಮ್ ಅನ್ನುವ ಮಹಿಳೆಯನ್ನು ಈ ಕೂಡಲೇ ಬಂಧಿಸಿ ನಮ್ಮ ಜಯ ಕರ್ನಾಟಕ ಸಂಘಟನೆ ನಮ್ಮ ಪ್ರಚಾರ ಹೆಸರಿಗಾಗಿ ಅಲ್ಲ, ನಾವು ಏನು ಈ ಕೇಸನ್ನು ಹಿಡ್ಕೊಂಡು ಬಂದಿದ್ದೇವೆ, ನಮ್ಮಲ್ಲಿ ಬಂದು ಇವರು ಏನು ಮನವಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಸ್ಪಂದಿಸಿದ್ದೇವೆ, ಇವರೊಂದಿಗೆ ಅವರಿಗೆ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡಿದ್ದೇವೆ. ಬಿಟ್ಟರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಬಹಳಷ್ಟು ಹೋರಾಟಗಳನ್ನು ಮಾಡಿದವರು. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ.
ಎಸ್ ವೀಕ್ಷಕರೇ, ಏನಿದು ತಬ್ಸುಮ್ ಪ್ರಕರಣ ಅಂತೇಳಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇದರಲ್ಲಿ ಸಾಕಷ್ಟು ವಿವಾದಗಳು, ಸಾಕಷ್ಟು ಮಾತುಗಳು ಮತ್ತೆ ಮುಂದುವರಿತಾ ಇವೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿರಾಮದ ಬಳಿಕ ಸಿದ್ಧಾಸ್ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಏನಿದು ತಬ್ಸುಮ್ ಪ್ರಕರಣ ಅಂತಕ್ಕಂಥ ವಿಚಾರದಲ್ಲಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ಚರ್ಚೆಗೆ ನಮ್ಮೊಟ್ಟಿಗೆ ಮತ್ತೆ ಜಾಯ್ನ್ ಆಗಿದ್ದಾರೆ ಎಸ್ ತೋನ್ಸೆ ಅವರು, ಜಯ ಕರ್ನಾಟಕ ಮಾಧ್ಯಮ ವಕ್ತಾರರು. ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೊಳ್ತಾರೆ ಸರ್. ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್. ಹಾಗೆ ಸರ್, ಈಗ ನಾವು ಬಹಳಷ್ಟು ಚರ್ಚೆಗಳನ್ನ ಮಾಡ್ತಾ ಹೋದ್ವಿ. ತಬ್ಸುಮ್ ಅಂತಕ್ಕಂಥ ಒಬ್ಬ ಮಹಿಳೆ ಸಾಕಷ್ಟು ಮುಸ್ಲಿಂ ಮಹಿಳೆಯರನ್ನ ಕೂಡಿಸಿಕೊಂಡು ಸಾಕಷ್ಟು ಜನರಿಗೆ ವಂಚನೆಯನ್ನು ಮಾಡಿದ್ದಾರೆ ಅಂತೇಳಿ ಇದುವರೆಗೂ ನಾವು ಮಾತಾಡಿದ್ವಿ. ಈ ವಂಚನೆಗೆ ಸಾಕಷ್ಟು ಪುರಾವೆಗಳನ್ನು ತಾವು ದೊರಕಿಸಿಕೊಟ್ರಿ. ಹಾಗೆ ಪೊಲೀಸ್ ಇಲಾಖೆಯವರು ಕೂಡ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ನಮಗೆ ಅವರು ಸ್ಪಂದಿಸಲಿಲ್ಲ ಅಂತಕ್ಕಂಥ ಆರೋಪವನ್ನು ನೀವು ನೇರವಾಗಿ ಮಾಡಿದ್ರಿ. ಈಗ ನೀವು ಒಂದಷ್ಟು ನಿದರ್ಶನಗಳನ್ನು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಜನಗಳ ಹೆಸರನ್ನು, ಇವರು ಯಾವ್ಯಾವ ಇಲಾಖೆಯ ಹೆಸರನ್ನು ಉಪಯೋಗ ಮಾಡಿಕೊಂಡು ಯಾರ್ಯಾರಿಗೆ ಯಾವ ರೀತಿ ಮೋಸವನ್ನ ಮಾಡಿದ್ರು ಅಂತಕ್ಕಂಥ ನಿದರ್ಶನಗಳನ್ನು ಕೊಡಬಹುದೇ ಅಂತ. ಈ ತಬ್ಸುಮ್ ಅವರು ಎಂತ ಅಂತ ಹೇಳಿದ್ರೆ, ಇವರು ಪ್ರಥಮವಾಗಿ ಜನರನ್ನು ಕಾಂಟ್ಯಾಕ್ಟ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬಸ್ಸಿನಲ್ಲಿ ಹೋಗುವಾಗ ಮತ್ತೆ ಎಲ್ಲಿಯಾದ್ರೂ ಒಂದು ಪಾರ್ಕ್ ಅಲ್ಲಿ ಕೂತ್ಕೊಂಡಾಗ ಹೀಗೆಲ್ಲ ಕೂತ್ಕೊಂಡು ಸುಮ್ನೆ ಬಂದು ಮಾತಾಡ್ತಾರೆ. ಯಾರು ಬುರ್ಕ ಹಾಕಿದ ಹೆಂಗಸರ ಹತ್ರ ಹೋಗಿ ಮಾತಾಡ್ತದೆ. ಮಾತಾಡಿ ಹೀಗೆ ಹೇಳ್ತಾರೆ, ನಿಮ್ಮ ಹೆಸರು ಏನು ಯಾವುದು ಎಲ್ಲ ಕೇಳಿ ಆಮೇಲೆ ಕೇಳ್ತಾರೆ, ನೀವು ಅಲ್ಪಸಂಖ್ಯಾತರದಲ್ಲಿ ಲೋನ್ ಮಾಡಿದೀರಾ? ಇಲ್ಲ, ನಾನು ಲೋನ್ ತೆಗೆಸಿ ಕೊಡ್ತೇನೆ, ನಾನು ಇದ್ರದ್ದು ಒಂದು 7-8 ಕಾರ್ಡ್ ತೋರಿಸ್ತದೆ. ಒಂದು ಇದು ಅವಳಿಗೆ 23,000 ರೂಪಾಯಿ ಸಂಬಳ ಇದೆ ನನಗೆ, ನಾನು ಇದರದ್ದು ಅಲ್ಪಸಂಖ್ಯಾತ ನಿಗಮ ಮಂಡಳಿ ಗವರ್ಮೆಂಟ್ ಎಂಪ್ಲಾಯ್ಡ್ ಅಂತ ಹೇಳ್ತದೆ. ಇನ್ನೊಂದು ಆವಾಗ್ಲೇ ಫೋನ್ ಮಾಡ್ತದೆ, ನಾನು ಸೊರಕೆ ಅವ್ರ ಹತ್ರ ಈಗಲೇ ಮಾತಾಡಿದೆ. ಇನ್ನೊಂದ್ ಕಡೆ ಫೋನ್ ಮಾಡ್ತಾರೆ, ನಾನು ರಘುಪತಿ ಭಟ್ರ ಹತ್ರ ಮಾತಾಡಿದೆ. ಈಗ ಇನ್ನೊಂದ್ಸಲ ಫೋನ್ ಮಾತಾಡಿ, ನಾನು ಪ್ರಮೋದ್ ಅವ್ರ ಹತ್ರ ಮಾತಾಡಿದೆ. ಎಲ್ಲಾ ದೊಡ್ಡ ದೊಡ್ಡ ರಾಜಕೀಯ ನೇತಾರರುಗಳ ಹೆಸರನ್ನು ಹೇಳಿ ನನ್ಗೆ ಈಗ ಅವ್ರು ಬರ್ಲಿಕ್ಕೆ ಹೇಳಿದ್ರು, ನನ್ಗೆ ಅಲ್ಲಿ ಮೀಟಿಂಗ್ ಹೋಗ್ಲಿಕ್ಕಿದೆ ಹಾಗೆ. ಮತ್ತೆ ಇವ್ರಿಗೆ ಮಿಸ್ಸಿಂಗ್ ಮಾಡಿಬಿಡ್ತದೆ ಒಂದೇ ಸಲಕ್ಕೆ, ಅರ್ಜೆಂಟ್ ಮಾಡಿ ಎಲ್ಲ ಮಿಸ್ಸಿಂಗ್ ಮಾಡಿಬಿಡ್ತದೆ. ಇವಳು ಫೋನ್ ನಂಬರ್ ತಗೊಂಡು ಸೀದಾ ಹೋಗಿ ಬಿಡ್ತದೆ. ಫಸ್ಟಿಗೆ ಏನಾದ್ರ ಬಗ್ಗೆ ಮಾತಿಲ್ಲ. ಸೆಕೆಂಡ್ ಟೈಮ್ ಕಾಂಟ್ಯಾಕ್ಟ್ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಿಮ್ಗೆ ಈಗ ಈ ತರ ಲೋನ್ ಇದು ನಾನು ಮಾತಾಡಿದ್ದೇನೆ, ನಿಮ್ಗೆ ಎಸ್ ಹೇಳಿದ್ದಾರೆ, ಈಗಲೇ ನಾನು ಬನ್ನಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನಾನೇ ಬರ್ತೇನೆ. ಎಸ್ ಈ ಹೆಂಗ್ಸು ಹೋಗ್ತದೆ, ಹೋಗಿ ಅಲ್ಲಿ ಮಾತಾಡ್ತದೆ. ಅಲ್ಲಿ ಯಾರಿಗೋ ಫೋನ್ ಮಾಡ್ತದೆ, ಯಾರ ಹತ್ರ ಮಾತಾಡ್ತದೋ ಗೊತ್ತಿಲ್ಲ. ಯಾರಿಗೂ ನಾವು ಈಗ MLA ಮಾತಾಡಿದೆ, MP ಮಾತಾಡಿದೆ, ಅವ್ರಿಗೆ ಮಾತಾಡಿದೆ, ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಹತ್ರ, ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ, ಸಿದ್ದರಾಮಯ್ಯ ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೇನೆ. ಇಲ್ಲಿ ಅವರಿಗೆ ಏನು ಗೊತ್ತಿಲ್ಲ. ಇಲ್ಲಿ ಎಲ್ಲ ಏನು ಸೋಷಿಯಲ್ ವರ್ಕರ್ ನಮ್ಮಂತವ್ರು ಇದ್ದಾರೆ, ನಮ್ಮಂತ ಹನೀಫ್ನಂತವ್ರು ಯಾರು ಇದ್ದಾರೆ, ಅವರಿಗೆ ಇದರ ಬಗ್ಗೆ ಮಾಹಿತಿಯೇ ಇಲ್ಲ. ಅವರಿಗೆ 20,000, 10,000, 25,000 ಬಿಟ್ರೆ ಬೇರೆ ಈ ಸ್ಕೀಮಿನ ಬಗ್ಗೆ ಮಾಹಿತಿಯೇ ಇಲ್ಲ. ನಮ್ಗೆ ಬೆಂಗಳೂರಿಂದ ಡೈರೆಕ್ಟ್ ಹೋಗಿ ಮಾಡ್ಕೊಂಡು ಬರ್ತೇನೆ ಹಾಗಂತ ಹೇಳಿ. ಆದ್ರೆ ಒಂದು ಹನೀಫ್ನವರಿಗೆ ಹೇಳ್ಬೇಡಿ, ಯಾಕೆಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ರೆ ಅವ್ರು ಫೈಲ್ ಮೂವ್ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ತಾರೆ. ಹೇಗೆ? ಯಾಕೆಂತ ಹೇಳಿದ್ರೆ ನಮ್ಮ ಹತ್ರ ಹೇಳಿದ್ರೆ ನಾವು ಅದನ್ನು ಹೊರಗಡೆ ಚೆಲ್ತೇವೆ, ನಾವು ಇಲ್ಲಿ ಇಟ್ಕೊಳ್ಳೋದಿಲ್ಲ, ಹೊರಗಡೆ ಚೆಲ್ದು ಅದನ್ನು ಸರಿ. ಹಾಗಾಗಿ ಹಣ ಕೊಟ್ಟವರೆಲ್ಲ ಬಾಯಿ ಮುಚ್ಕೊಂಡು ಕೊಟ್ಟಿದ್ದಾರೆ. ಲಾಸ್ಟ್ ಗೆ ಏನ್ ಮಾಡ್ತಾರೆ ಇವರು, ಹಣ ಸಿಗದೇ ಇರುವ ಪಕ್ಷದಲ್ಲಿ ಒಬ್ಬೊಬ್ಬರಾಗಿ ಬಾಯಿ ಬಿಡ್ತಾರೆ. ಹೀಗೆ ನಾವು ಕೊಟ್ಟಿದ್ದೇವೆ, ಹೀಗೆ. ನಮ್ಮ ಸಂಘದಲ್ಲಿ ಈಗ ನನ್ನ ಹತ್ರ ಒಂದು 10-12 ಸಂಘ ಇದೆ. ಒಂದೊಂದು ಸಂಘದಲ್ಲಿ 20 ಜನ ಲೇಡೀಸ್ ಇದ್ದಾರೆ. ಒಂದು ಮನೆಯಿಂದ ಒಬ್ಬರನ್ನ ಹಾಕಿ ಅವರಿಗೆ ಸರ್ಕಾರದಿಂದ ಏನು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ ಸಿಗ್ತದೆ ಅದನ್ನು ನಮ್ಮ ಹೆಂಗಸರಿಗೆ ಗೊತ್ತಿರುವುದಿಲ್ಲ ಸ್ವಾಮಿ. ಅವರಿಗೆ ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು, ಯಾವುದು ಗೊತ್ತಿರುವುದಿಲ್ಲ. ಒಂದು ಜಾತಿ ಆದಾಯ ಮಾಡ್ಲಿಕ್ಕೆ ಕೂಡ ಎಲ್ಲಿಗೆಲ್ಲ ಹೋಗ್ಬೇಕು ಅವ್ರಿಗೆ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಅದಕ್ಕೆ ಅವರಿಗೆ ಏನು ಸಹಾಯ. ನಾನು ಯಾಕೆ ಈ ಸಂಘವನ್ನು ಮಾಡಿದೆ ಅಂತ ಹೇಳಿದ್ರೆ, ನಾನು ಮುಂಚಿನಿಗೆ ಬರಬೇಕು ಅನ್ನೋ ಒಂದು ಕಾರಣದಿಂದ ಕೂಡ ಮಾಡಲಿಲ್ಲ. ಯಾವಾಗ ನಮ್ಗೆ ಇದು ನಾವು ಸೋಷಿಯಲ್ ವರ್ಕರ್ ಆಗಿದ್ದು, ಆಗ ಜನದ ಒತ್ತಡ ಜಾಸ್ತಿ ಆಯ್ತು. ನಮ್ಮ ಕೆಲಸ ಮಾಡಿ ಅದಕ್ಕೆ ನಾನು ಹೇಳಿದೆ, ಪ್ರತಿಯೊಬ್ಬರ ಕೆಲಸವನ್ನು ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಒಂದು ಕೆಲಸ ಮಾಡಿ ಅಮ್ಮ, ನೀವು ಒಬ್ಬರು ಗ್ರೂಪ್ ಆಗಿ ಬನ್ನಿ, ಗ್ರೂಪ್ ಆಗಿ ಮಾಡಿ ಒಂದು ಸಂಘ ಕಟ್ಟಿಕೊಂಡು ನೀವು ಅದರಲ್ಲಿ ಶಕ್ತಿ ಕೂಡ ಜಾಸ್ತಿ ಇರ್ತದೆ. ನಾವು ಎಲ್ಲಿ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಕೂಡ ಅದೇ ಶಕ್ತಿಯಿಂದ ಮಾಡಿಕೊಡಿ ಸರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವು ಸಂಘ ಕಟ್ಟಿ ಅಂತ ಹೇಳಿ, ಹಾಗೆ ಸಂಘ ಒಂದೊಂದಾಗಿ ಸಂಘ ಕಟ್ಟಿ ಈಗ 12 ಸಂಘ ಆಗಿದೆ. ಈ 12 ಸಂಘದಲ್ಲಿ ಕೂಡ ನಾವು ಉದ್ಘಾಟನೆ
ಉದ್ಘಾಟನೆ ಮಾಡುವಾಗ ಕೂಡ ಬೇರೆ ಬೇರೆಯವ್ರನ್ನು ಕಳಿಸಿ ಉದ್ಘಾಟನೆ ಮಾಡಿಸ್ತೇವೆ, ಒಳ್ಳೆ ವ್ಯಕ್ತಿಗಳನ್ನೇ. ಈ ಸಂಘ ಇದೆಯೇ ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ಲಿ, ನಮ್ಮ ಸಂಘಕ್ಕೆ ಏನಾದರೂ ಸಹಾಯ ಸಿಗುದಾದ್ರೆ ಸಿಗ್ಲಿ ಅನ್ನೋ ಒಂದು ಉದ್ದೇಶ ಬಿಟ್ರೆ ಬೇರೆ ಯಾವ ಉದ್ದೇಶ ಇಲ್ಲ. ಈ ಹೆಂಗಸು ಏನ್ ಮಾಡ್ತದೆ, ಇವ್ರಿಗೆ ಗೊತ್ತಾಗಬಾರ್ದು, ಗೊತ್ತಾದ್ರೆ ಅವರು ಅಡ್ಡ ಮಾಡ್ತಾರೆ. ಲಾಸ್ಟ್ ಪೊಸಿಷನ್ ಅಲ್ಲಿ ಇವ್ರು ಹೇಳ್ತಾರೆ ನಮ್ಗೆ ಇಷ್ಟಿಷ್ಟು ಹೀಗೆ ಆಯ್ತು ಅಂತ. ನಮ್ಗೆ ಕಂಪ್ಲೀಟ್ ಚಿತ್ರವನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅದೊಂದು ಹೆಂಗಸು, ನಾವು ನೋಡಿ ಗಂಡಸು. ಯಾವ್ದೋ ಕೇಸನ್ನು ಹಾಕಿಬಿಟ್ರೆ ಮತ್ತೆ ನಾವು ಸುಮ್ನೆ ಜೈಲಲ್ಲಿ ಕೂರ್ಬೇಕಾಗ್ತದೆ. ಅದಕ್ಕೂ ಆದ್ರೂ ಕೂಡ ಟೌನ್ ಸ್ಟೇಷನ್ ಅಲ್ಲಿ ಹೋಗಿ ಕೇಸ್ ಹಾಕಿದೆ ಅದು ನಮ್ಮ ಮೇಲೆ. ಆದ್ರೂ ಕೂಡ ಟೌನ್ ಸ್ಟೇಷನ್ ಅಲ್ಲಿ ಕೇಸ್ ತಗೊಂಡಿದ್ದಾರೆ, ಅದನ್ನು ಮುಚ್ಚಳಿಕೆ ಬರೆದು ತಗೊಂಡಿದ್ದಾರೆ, ಮತ್ತೆ ಅದನ್ನು FIR ಮಾಡ್ಲಿಲ್ಲ ಮಾತ್ರ. ಆದ್ರೆ ಅವಳು ಬಂದು ನೋಡಿ, ನಾವು ಕೇಸ್ ಹಾಕಿದ ಮೇಲೆ ಆ ಹೆಂಗಸು ಬಂದು ಕೇಸ್ ಹಾಕಿ ಹೋಗಿದೆ, ಅಲ್ಲಿ ಕಂಪ್ಲೇಂಟ್ ಬರೆದು ಹೋಗಿದೆ. ಟಿವಿಯಲ್ಲಿ ಕೊಟ್ಟ ಮೇಲೆ ಕಂಪ್ಲೇಂಟ್ ಎಲ್ಲ ಬರ್ಸಿ ಇವ್ರ ಹತ್ರ ಇವ್ರು ಹೀಗೆ ಮಾಡಿದ್ದಾರೆ, ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಇಂಥವ್ರು ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ಅಂತ ಹೇಳಿ ಇದು ಮಾಡಿದೆ. ಅದನ್ನು ತಗೊಂಡಿದ್ದಾರೆ ಅವರು, ಕಂಪ್ಲೇಂಟ್ ತಗೊಂಡಿದ್ದಾರೆ. ಮತ್ತೆ ನಮ್ಮನ್ನು ಕರೆದು ಕೇಳಿದ್ರು, ನಾವು ಹಿಡಿಲಿಲ್ಲ ಸ್ವಾಮಿ, ನಾವು ಕೇಳಿದೆ ನೋಡಿ, ನಾವು ಅವರಿಗೆ ನೋಡಿ ಯಾರ ದೋಷ, ನಮ್ಗೆ ದ್ವೇಷ ಇಲ್ಲ. ಯಾಕೆ ನಮ್ಗೆ ದ್ವೇಷದ ಅವಶ್ಯಕತೆಯೇ ಇಲ್ಲ, ನಾವು ಎಲ್ಲರಿಂದ ವಿನಯದಲ್ಲಿದ್ದೇವೆ. ಆದ್ರೆ ಪ್ರತಿಭಟನೆ ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಬ್ಬರಿಗೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ಇದು ನಮ್ಮ ಹತ್ರ ಇದೆ, ಬಿಟ್ರೆ ನೀವು ಇನ್ನೊಬ್ಬರಿಗೆ ಕೆಟ್ಟದಾಗಬೇಕಂತ ಹೇಳಿದ್ರೆ ಅದು ನಮ್ಮಿಂದ ಸಾಧ್ಯ ಇಲ್ಲ. ಈಗ ನೀವು ಮಾಧ್ಯಮದ ಮುಖಾಂತರ ನಾವು ಇಲ್ಲಿ ಬಂದಿದ್ದೇವೆ, ಒಟ್ಟು ಕೆಟ್ಟ ಕಾರ್ಯಕ್ಕೆ ಬರುವುದೇ ಇಲ್ಲ ಯಾವುದಕ್ಕೂ. ಇದರಿಂದ ಜನರಿಗೆ ಹೇಳುವ ಸಂದೇಶ ಏನಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಯಾರು ಕೂಡ ಇಂಥ ಜನರನ್ನು ಯಾವತ್ತೂ ನಂಬಬೇಡಿ. ನಿಮ್ಗೆ ಏನಾದ್ರೂ ಬೇಕಾದ್ರೆ ನನ್ನ ನಂಬರ್ಗೆ ಬೇಕಾದ್ರೆ ಫೋನ್ ಮಾಡಿ ನಿಮ್ಗೆ ಮಾಹಿತಿ ಕೊಡ್ತೇನೆ. ಇಲ್ಲದ್ರೆ ಸುಲಭವಾಗಿ ನೀವು ಇಲಾಖೆಗೆ ಹೋಗಿ ಡೈರೆಕ್ಟ್ ವೆಬ್ಸೈಟ್, ಗೊತ್ತಿದ್ದವರಿಗೆ ವೆಬ್ಸೈಟ್ ಇದೆ, ಇಲ್ಲದ್ರೆ ಡೈರೆಕ್ಟ್ ಫೋನ್ ನಂಬರ್ ಮಾಡಿ, ಲ್ಯಾಂಡ್ ಫೋನ್ ಇದೆ, ಲ್ಯಾಂಡ್ ಫೋನ್ ಅಲ್ಲಿ ಮಾಡಿ ಕೇಳಿ. ಒಂದು ಕೇಳಿದ್ರೆ ಅವರೆಲ್ಲ ಮಾಹಿತಿ ಕೊಡ್ತಾರೆ ಯಾವ್ಯಾವ್ದಿದೆ ಅಂತ. ಹಾಗಾಗಿ ನಾವು ಎಂತ ಹೇಳಿದ್ರೆ, ಈಗ ನೋಡಿ ಕೆಲವರು ಈಗ ಒಬ್ರು 3,35,000 ಕೊಟ್ಟಿದ್ದಾರೆ ಸಾಜನ್, ಮತ್ತೊಬ್ರು 48,000, ಒಬ್ರು 80,000, ಒಬ್ರು ನಮ್ಮ 1,84,000. ಇದು 20 ಜನರಲ್ಲಿ ಬಂದಂತ ಮೊತ್ತ. ಫಸ್ಟ್ಗೆ ಪ್ರಥಮವಾಗಿ ತಗೊಳ್ಳೋದು ಅದು 1,000 ರೂಪಾಯಿ. ಏನಂತ ಹೇಳಿದ್ರೆ, ನಿಮ್ಗೆ ಫಸ್ಟ್ಗೆ ಮಾಡುವಂತದ್ದು ನಾನು ಜಾತಿ ಆದಾಯ ಅಂತ ಹೇಳ್ತದೆ. ಜಾತಿ ಆದಾಯ ಮಾಡ್ಲಿಕ್ಕೆ 1,000 ಕೊಡಿ ಹೇಳ್ತದೆ. ಈ 1,000ವನ್ನು ಕೊಡ್ತಾರೆ ಅವರು. ಯಾವ್ದಕ್ಕೆ ಆಗ್ತದೆ, ಹೀಗೆ ಕೈಯಲ್ಲಿ ಕೊಡ್ತಾರೆ. ಕೈಯಲ್ಲಿ ಕೊಟ್ಟು 1,000 ಮಾಡಿದ್ಕೊಳ್ಳಿ ಜಾತಿ ಆದಾಯ ಮಾಡ್ಕೊಂಡು ಬರ್ತದೆ. ಅದು ಜಾತಿ ಆದಾಯ ಮಾಡ್ಕೊಂಡು ಬಂದ್ರೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಕೆಲಸ ಮಾಡ್ತದೆ ಅಂತ. ಕೆಲಸ ಮಾಡಿದ್ರೆ ಅಪ್ಲಿಕೇಶನ್ ಬಿಲ್ ಅಂತ ಹೇಳಿ 3,500 ಅದು ತಗೊಳ್ಳೋದು. 3,500 ತಗೊಂಡು ಅದು ಆಯ್ತು, ಅಪ್ಲಿಕೇಶನ್ ಬರ್ದಾಯ್ತು, ಕೊಟ್ಟಾಯ್ತು. ಇನ್ನೇನು ಕೊಡ್ಬೇಕು, ಇಲಾಖೆಯವರಿಗೆ ಲಂಚ ಕೊಡ್ಬೇಕು ಅಂತ ಹೇಳ್ತಾರೆ. ಏನ್ ಕೊಡ್ಬೇಕು, ಸ್ಟೆಪ್ ಬೈ ಸ್ಟೆಪ್. ಈಗ ಇದಕ್ಕೆ ಹಾಕಿ ಅದಕ್ಕೆ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ತದೆ. ಇಷ್ಟು ಹಣ ಕೊಡಿ, ಇಷ್ಟಿಷ್ಟು ಹಣ ಕೊಡಿ ಅಂತ. ಹಾಗೆ ಜನ ಏನ್ ಹೇಳ್ತಾರೆ, ನಿಮ್ಮ ಲೋನ್ ಆಯ್ತು, ಮತ್ತೆ ಲಾಸ್ಟ್ಗೆ ಒಂದ್ ದಿವಸ ಹೇಳ್ತಾರೆ, ನನಗೆ 5 ಕೋಟಿ ರೂಪಾಯಿ ಈಗಾಗಲೇ ನನ್ನ ಅಕೌಂಟ್ಗೆ ಬಂದು ಬಿದ್ದಿದೆ, ಇನ್ನು ಗ್ರೀನ್ ಕಾರ್ಡ್ ಒಂದು ಮಾಡ್ಬೇಕು ಅಂತ. ಅದು ಯಾವ ತರ ಗ್ರೀನ್ ಕಾರ್ಡ್ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಗೊತ್ತಿರುವಂತದ್ದು SBI ಬ್ಯಾಂಕ್ ಅಲ್ಲಿ ಒಂದು ಗ್ರೀನ್ ಕಾರ್ಡ್ ಇದೆ. ನಮ್ಮ ಅಕೌಂಟ್ ಎಲ್ಲಿ ಇದ್ರೆ ಕೂಡ ಇಲ್ಲಿ ಒಂದು ಗ್ರೀನ್ ಕಾರ್ಡ್, ಅಲ್ಲಿಂದ ಗ್ರೀನ್ ಕಾರ್ಡ್ ಒಂದು ಮಾಡಿದ್ರೆ ಇಲ್ಲಿಂದ ಹಾಕ್ಬೋದು ಅನ್ನೋದು ಬಿಟ್ರೆ, ಗ್ರೀನ್ ಕಾರ್ಡ್ ಯಾವ್ದಂತ ಬೇರೆ ನಮ್ಗೆ ಗೊತ್ತಿಲ್ಲ. ಗ್ರೀನ್ ರೇಷನ್ ಕಾರ್ಡ್ ಒಂದು ಬರ್ತದೆ, ಬೇರೆ ಯಾವ್ದು ಗೊತ್ತಿಲ್ಲ. ಈ ಹುಡುಗಿ ಏನ್ ಹೇಳ್ತದೆ ಅಂದ್ರೆ, ಇನ್ನೊಂದು ಗ್ರೀನ್ ಕಾರ್ಡ್ ಮಾಡ್ಬೇಕು, 1,000 ರೂಪಾಯಿ ಹಾಕಿ. ಮತ್ತೆ ಇವರೆಲ್ಲ 1,000 ರೂಪಾಯಿ ಹಾಕಿದ್ರು. ಎಲ್ಲ ಎಲ್ಲರೂ 1,000 ಆಸೆ. ಏನಂತ ಹೇಳಿದ್ರೆ, ಲೋನ್ ಸಿಕ್ಬಿಡ್ತು, 5 ಕೋಟಿ ರೂಪಾಯಿ ನನ್ನ ಅಕೌಂಟಿಗೆ ಬಂದಿದೆ, ಇದರಲ್ಲಿ ಇನ್ನು ಗ್ರೀನ್ ಕಾರ್ಡ್ ಹಾಕಿ ತೆಗೆಯುವುದು ಮಾತ್ರ ಬಾಕಿ ಇದೆ, ಅದಕ್ಕೋಸ್ಕರ ಗ್ರೀನ್ ಕಾರ್ಡ್ ಬೇಕು, 1,000. ಇನ್ನೊಂದು ಅವಳ ನಂಬರ್ ಕೂಡ ಪರಿಶೀಲಿಸಿದಾಗ ಏನೋ ಒಂದು ಪಾಕಿಸ್ತಾನ ನಂಬರ್ ಕೂಡ ಉಂಟಂತ ಒಂದು ನಮಗೆ ಮಾಹಿತಿ, ಅದು ಕೂಡ ಸ್ಟೇಷನ್ ಅದನ್ನು ಕೂಡ ನಾವು ಹೇಳಿದ್ದೇವೆ. ಇನ್ನು ಮುಂದೆ ಸರಿಯಾಗಿ ಅದನ್ನು ಕುಲಂಕುಷವಾಗಿ ಅದನ್ನು ತನಿಖೆ ಮಾಡಿದಾಗ ಖಂಡಿತವಾಗಿ ಅದರ ಹಿಂದೆ ತಬ್ಸಿಮ್ ಒಬ್ಬಳಲ್ಲ, ಈ ಅನ್ವರಂಪ ಅಂತ ಒಬ್ಬ ವ್ಯಕ್ತಿ ಅಲ್ಲ, ಖಂಡಿತವಾಗಿ ದೊಡ್ಡ ದೊಡ್ಡ ವ್ಯಕ್ತಿ ಇರಬಹುದಂತ ನಮ್ಮ ಮೇಲ್ನೋಟಕ್ಕೆ ಖಂಡಿತವಾಗಿ ನಮ್ಗೆ ಅನಿಸ್ತದೆ. ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಅದು. ಈಗ ಬಹಳ ಮುಖ್ಯವಾಗಿ ನೀವು ಇವರನ್ನ ಗುರುತಿಸಬೇಕಾದಾಗ, ಅಥವಾ ಇವ್ರನ್ನ ಈ ರೀತಿಯಾಗಿ ಮಾಧ್ಯಮದ ಮೂಲಕ ಪುರಾವೆಗಳನ್ನು ನೀವು ಇವ್ರನ್ನ ಈ ರೀತಿ ವಂಚನೆಯನ್ನ ಮಾಡಿದ್ದಾರೆ ಅಂದಾಗ ಯಾರ್ಯಾರನ್ನ ಕಾಣಲಿಕ್ಕೆ ಪ್ರಯತ್ನ ಪಟ್ಟರೆ ಮಾಧ್ಯಮ ಹೋಗ್ತಾರೆ? ನಾನು ಸಾಧಾರಣವಾಗಿ ಮೊದಲಾಗಿ ರಜತಾದಿರಿಗೆ ಹೋದಾಗ ಆ ಮಹಿಳೆಯನ್ನೇ ಭೇಟಿಯಾಗಿ ಮಾತಾಡಿದೆ. ಬಹಳ ವಿಶೇಷ ಅಂದ್ರೆ ಅದು, ಅವ್ರ ಹತ್ರ ಒಂದೇ ಮಾತು ಕೇಳಿದೆ, 19/2/2016 ಈ ಪತ್ರಿಕೆಯಲ್ಲಿ, ಉದಯವಾಣಿ ಪತ್ರಿಕೆಯಲ್ಲಿ ಕೊಟ್ಟಿರೋದು ನೀವೇ ಅಂತ. ಹೌದು ಒಂದು. ನಾನು ಹೇಳಿದೆ, ನನ್ನ ಒಂದು ಅಭಿಪ್ರಾಯ ಪ್ರಕಾರ ನೀವು ಅಷ್ಟು ಕೊಡೋ ಹಾಗಿಲ್ಲ, ಆ ರೀತಿಯ ಇದಿಲ್ಲ, ಅದಕ್ಕೆ ಯಾರೋ ಹಿಂಬದಿಯಲ್ಲಿ ಯಾರೋ ಇದ್ದಾರ, ಇಲ್ಲ ನಾನೇ ಕೊಟ್ಟದ್ದು ಅಂತ ಹೇಳಿದ್ರು. ಆಮೇಲೆ ಇದನ್ನು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀರಿ, ಯಾವ ರೀತಿ ಮಾಡ್ತಾ ಇದ್ದೀರಿ, ಅವರನ್ನೇ ಹತ್ತಿರದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅವ್ರು ಒಂದು ಮಾತು ಹೇಳಿದರೆ, ಏನಂದರೆ ನಾನು ಯಾರಿಗೂ ಮೋಸ
ಮೋಸ ಮಾಡ್ತಾ ಇಲ್ಲ ಮತ್ತು ನನಗಾಗಿ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ, ನನ್ನ ಖಾತೆಗೆ ಹಾಕಿ ಅಂತ ಹೇಳ್ತಾ ಇದ್ದೇನೆ. ಆದ್ದರಿಂದ ಖಾತೆಗೆ ಹಾಕ್ತಾ ಇದ್ದಾರೆ, ಸೌಲಭ್ಯವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದರು. ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ನಾನು ಅವ್ರ ಹತ್ರ ಹೇಳಿದೆ, ನಿಮಗೂ ಇಲಾಖೆಗೆ ಏನೋ ಸಂಬಂಧ ಇದೆಯಾ, ಇಲಾಖೆಯವರು ಏನಾದರೂ ರೀತಿಯ ಸಹಕರಿಸ್ತಾರೆ ಅಂತ ಕೇಳಿದಾಗ ಇಲ್ಲ ನಾನು ನನ್ನಿಂದಲಾಗಿ ನಾನಾಗೆ ಮಾಡ್ತಾ ಇದ್ದೇನೆ, ಅದು ನಮ್ಮ ಸ್ವಯಂ ಜಾತಿಯವರ ಬಗ್ಗೆನೇ ಮಾಡ್ತಾ ಇದ್ದೇನೆ, ವಿಶೇಷವಾಗಿ ಮಹಿಳೆಯರ ಬಗ್ಗೆನೇ ಅದನ್ನು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೇನೆ, ಅವರಿಗೆ ವಿವರವನ್ನು ಕೊಡ್ತಾ ಇದ್ದೇನೆ, ಉದಯವಾಣಿ ಪತ್ರಿಕೆಯಲ್ಲಿ ಅದೇ ರೀತಿ ವಿವರವನ್ನು ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ರು. ಉದಯವಾಣಿ ಪತ್ರಿಕೆಯನ್ನು ನಾವು ಸಂಪರ್ಕಿಸಿದಾಗ ಅವ್ರು ಹೇಳ್ತಾ ಇದ್ದಾರೆ, ಆವಾಗ ಬಂದು ನಮ್ಮನ್ನು ಒತ್ತಾಯ ಮಾಡಿದ್ರು, ಆದ್ದರಿಂದ ಅದರಲ್ಲಿ ನಿಜಾಂಶವಿರಬಹುದು, ಆದ್ದರಿಂದ ಅದನ್ನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಪತ್ರಿಕೆ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಅದು ಸಹಜ. ಪತ್ರಿಕೆಗಳಿಗೆ ನಾವು ಹೋದಾಗ ಅನೇಕ ಸಂದರ್ಭದಲ್ಲಿ ಅವರು ಸತ್ಯಾಂಶವನ್ನು ತಿಳಿತಾರೆ, ಸತ್ಯಾಂಶವನ್ನು ಪರಿಶೀಲಿಸ್ತಾರೆ. ಅದೇ ರೀತಿ ಪರಿಶೀಲಿಸಿದಾಗ ಸತ್ಯಾಂಶ ಉಪಯುಕ್ತ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೇವೆ ಅಂತಲೂ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಅವರನ್ನು ಮಾತಾಡಿಸುವ ಅವರು ಹೇಳುವ ರೀತಿ ನೋಡುವಾಗ ನಮಗೂ ಅಷ್ಟು ರೀತಿಯ ಮೋಸ ಇದೆ ಅಂತ ಆಗ್ತಾ ಇರಲಿಲ್ಲ. ಈಗ ಭೇಟಿಯಾದಾಗ ಅವ್ರು ಹೇಳೋ ಮಾತಿನಲ್ಲೂ ಅಷ್ಟೊಂದು ಗಡಬಡಿನ ಮಾತನ್ನೇ ಆಡ್ತಾ ಇರಲಿಲ್ಲ. ಮೋಸ ಮಾಡುವವರು ಅದರ ಒಂದು ರೀತಿಯ ಗಡಬಡಿ ಮಾತು ಬಹಳ ನಿಧಾನವಾಗಿ ಮಾತಾಡ್ತಾ ಇದ್ರು. ಆಮೇಲೆ ನನಗೆ ತಿಳಿದ ಹಾಗೆ ಈಗಾಗಲೇ ಪ್ರಸ್ತಾಪ ಆಗಿದೆ, ಇಲಾಖೆಯವರು ಅವರೊಂದಿಗೆ ಶಾಮೀಲ್ ಆಗಿರಬಹುದೇ ಅನ್ನೋ ಒಂದು ಅಭಿಪ್ರಾಯ ನಮ್ಗೆ ಬಂತು. ನಾವು ಇಲಾಖೆಯನ್ನು ಹೋಗಿ ಭೇಟಿಯಾದಾಗ ಅದೇ ಮಾತು ಕೇಳಿದ್ವು. ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ನೀವು ಅವರು ಶಾಮೀಲಾಗಿ ವ್ಯವಹಾರ ನಡಿ. ಇಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಉದಯವಾಣಿ ಪತ್ರಿಕೆಯನ್ನು ನಮ್ಮ ಕಚೇರಿಗೆ ತರಿಸ್ತಾನೆ ಇಲ್ಲ, ಕೇವಲ ವಾರ್ತಾಪತ್ರಿಕೆಯನ್ನು ಇದು ಹೌದು ವಾರ್ತಾಪತ್ರಿಕೆಯನ್ನು ಮಾತ್ರ ತರಿಸ್ತಾ ಇದ್ದೆ ಅಂದ್ರು. ಆ ಮಾತನ್ನು ದಯವಿಟ್ಟು ಹೇಳಬೇಡಿ. ಪತ್ರಿಕೆಯಲ್ಲಿ ಬಂದಾಗ ಅದನ್ನ ನನಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದೆಲ್ಲ. ಸರ್ಕಾರದ ಒಂದು ಆದೇಶ ಬಂದಾಗ ಆದೇಶ ಇದು ರಾಜಪತ್ರದಲ್ಲಿ ಪ್ರಕಟವಾಗ್ತದೆ, ಪ್ರಕಟವಾದ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನ್ಯಾಯಾಲಯದಲ್ಲಿ ಹೇಳಿದರೆ ಖಂಡಿತವಾಗಿ ನಡೆಯೋದಕ್ಕಿಲ್ಲ ಅಂತ ಹೇಳಿದ ನಂತರ ಈಗಾಗಲೇ ಪ್ರಸ್ತಾಪ ಆಗಿದೆ, ಇಲ್ಲಿ ಅದರ ಬಗ್ಗೆನೇ ವಿಚಾರ ಮಾಡಿದ್ದಾರೆ. ಅವರು ಕೆಲವು ದಿನದ ನಂತರ ಸ್ಪಷ್ಟೀಕರಣ ಕೊಟ್ಟರು. ಎಸ್ ಸರ್, ತಾವೆಲ್ಲ ಇದುವರೆಗೂ ನಮಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ರಿ. ಜೈ ಕರ್ನಾಟಕದಿಂದ ಮತ್ತು ಸಮಾಜ ಸೇವಕರಾಗಿ ಮೊಹಮ್ಮದ್ ಹನೀಫ್ ಅವರು ಮತ್ತು ತಾವೆಲ್ಲರೂ ಕೂಡ ಸಾಕಷ್ಟು ವಿವರಗಳನ್ನು ಕೊಟ್ಟಿರಿ. ತಮ್ಮ ಹೋರಾಟಕ್ಕೆ ಸದಾಕಾಲ ಮಾಧ್ಯಮದ ಬೆಂಬಲವೂ ಕೂಡ ಇದೆ ಅಂತಕ್ಕಂಥ ಸದಾಶಯದೊಂದಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ಸಹಕಾರ ಬೆಂಬಲ ಬೇಕೇ ಬೇಕು. ವೀಕ್ಷಕರೇ, ಇವತ್ತು ಏನು ತಬ್ಸುಮ್ ಪ್ರಕರಣ ಅಂತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ವಿವರಗಳನ್ನು ನೀಡಿದರು. ಇದರಲ್ಲಿ ಸಾಕಷ್ಟು ಮಹಿಳೆಯರಿಗೆ ವಂಚನೆ ಆಗಿರುವುದು, ಇದರ ಜೊತೆಗೆ ಸಾಕಷ್ಟು ಇಲಾಖೆಗಳ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಆರೋಪ ಆಗಿರ್ಬೋದು, ಪೊಲೀಸ್ ಇಲಾಖೆಯಿಂದ ಸರಿಯಾದ ಸಹಕಾರ ಸಿಗಲಿಲ್ಲ ಲೋಕಲ್ನಲ್ಲಿ ಅಂತಕ್ಕಂಥ ಆರೋಪ ಆಗಿರ್ಬೋದು, ಸಾಕಷ್ಟು ವಿಚಾರಗಳು ಗಂಭೀರವಾದಂಥವು. ಈ ಗಂಭೀರವಾದಂಥ ಸಮಸ್ಯೆಗಳಿಗೆ ಜನವು ಕೂಡ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನ್ಯಾಯವನ್ನು ನಿರೀಕ್ಷಿಸ್ತಾರೆ, ಯಾವ ರೀತಿಯಾಗಿ ಎಲ್ಲ ಇಲಾಖೆಯವರು ಹೇಗೆ ಸ್ಪಷ್ಟನೆಯನ್ನು ಕೊಡ್ತಾರೆ, ಹೇಗೆ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥವನ್ನು ಹಾಡ್ತಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ತೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi.